ಎಂದೆಂದಿಗೂ ನಿಮ್ಮೊಂದಿಗೆ ನಾನು ರಾಮದಾಸ್. ವೀಕ್ಷಕರೇ, ಸೇವೆ ಅನ್ನುವಂಥದ್ದು ಬೇರೆ ಬೇರೆ ಘಟನೆಗಳಿಗೆ ಸಂಬಂಧಪಟ್ಟ ಹಾಗೆ ವಿವಿಧ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ವ್ಯಕ್ತಿಗಳಿಗೆ ಸಂಬಂಧಪಟ್ಟ ಹಾಗೆ ಅನನ್ಯವಾಗಿ ವಿಭಿನ್ನವಾಗಿರ್ತದೆ. ಒಂದು ಆಕ್ಸಿಡೆಂಟ್ ಆಗ್ತದೆ. ಆಕ್ಸಿಡೆಂಟ್ ಆಗುವಂಥ ಸಂದರ್ಭದಲ್ಲಿ ಎಲ್ಲರೂ ಸೇರ್ತಾರೆ. ಅದರಲ್ಲಿ ಯಾರೋ ಒಬ್ಬರು ಆ ಆಕ್ಸಿಡೆಂಟ್ ಆದಂಥ ವ್ಯಕ್ತಿ ಬಿದ್ದಿರುವವರನ್ನು ಯಾವುದೋ ಒಂದು ವಾಹನದಲ್ಲಿ ತಗೊಂಡೋಗಿ ಆಸ್ಪತ್ರೆಗೆ ಸೇರಿಸ್ತಾರೆ. ಅವರ ಯಾರು ಸಂಬಂಧಪಟ್ಟವರಿದ್ದಾರೆ ಅವರಿಗೆ ಕರೆ ಮಾಡ್ತಾರೆ, ಕರೆ ಮಾಡಿ ಬರಲಿಕ್ಕೆ ಹೇಳ್ತಾರೆ. ಈ ಸಂದರ್ಭದಲ್ಲಿ ಅಲ್ಲಿ ವೈದ್ಯರು ಶುಶ್ರೂಷೆ ಮಾಡಬೇಕಂತ ಸಂದರ್ಭದಲ್ಲಿ ಆ ರೋಗಿ ಯಾರೋ ಏನೋ ಅನಾಮಿಕ, ತನಗೆ ಪರಿಚಯ ಇಲ್ಲ, ಯಾರತ್ತೂ ಗೊತ್ತಿಲ್ಲ, ಅಂಥ ಸಂದರ್ಭದಲ್ಲೂ ಕೂಡ ಅದರ ಬಗ್ಗೆ ಕಾಳಜಿ ವಹಿಸ್ತಾರೆ. ಅವ್ರು ಯಾರೋ ಸಂಬಂಧಿಕರು ಬರ್ತಾರೆ, ಅವರು ಆತುರಾತುರದಲ್ಲಿ ಇರ್ತಾರೆ. ಬಹಳ ಮುಖ್ಯವಾಗಿ ಅವರಿಗೆ ತುಂಬ ಆತಂಕ ಆಗಿರುತ್ತದೆ, ದುಗುಡು ದುಮ್ಮಾನಗಳು ತುಂಬಿರುತ್ತದೆ. ಅವರು ಬರ್ತಾರೆ, ಅವರಿಗೆ ಆ ಪೇಷಂಟ್ ಯಾರಿದ್ದಾರೆ, ಅಪಘಾತಕ್ಕೆ ಒಳಗಾದವರು ಯಾರಿದ್ದಾರೆ ಅವರನ್ನು ನೋಡೋದು, ಅವ್ರು ಹೇಗಿದ್ದಾರೆ ಅಂತ ತಿಳಿದುಕೊಳ್ಳೋದು ಬಹಳ ಮುಖ್ಯವಾಗಿರ್ತದೆ. ಅವರು ಬರ್ತಾರೆ, ಅವರನ್ನು ನೋಡ್ತಾರೆ. ಇವರು ಕೊನೆಗೆ ನಾನು ಇಲ್ಲಿ ತಂದು ಹಾಕಿದ್ದೇನೆ ಅಂತ ಅಷ್ಟೇ ಹೇಳ್ತಾರೆ. ಹೇಳಿ ಇವರು ಹೋಗಿಬಿಡ್ತಾರೆ. ಇವರು ಯಾರೋ ಅಂತ ಅವ್ರಿಗೆ ಗೊತ್ತಿರುವುದಿಲ್ಲ. ಅವರಿಗೆ ಮತ್ತೆ ಚಿಕಿತ್ಸೆ ಆಗ್ತದೆ, ಅವರು ಹುಷಾರಾಗ್ತಾರೆ, ಆರೋಗ್ಯವಾಗಿ ಬರ್ತಾರೆ. ಬಹುಶಃ ಇಂಥ ಬಹಳಷ್ಟು ಜನ ಆಕ್ಸಿಡೆಂಟ್ ಆಗುವಂಥ ಸಂದರ್ಭಗಳಲ್ಲಿ ಆಗಲಿ ಅಥವಾ ಬೇರೆ ಬೇರೆ ಘಟನೆಗಳು ನಡೆಯುವಂಥ ಸಂದರ್ಭದಲ್ಲಿ ಯಾರು ಅಪಘಾತಕ್ಕೊಳಗಾಗ್ತಾರೆ, ಯಾರು ತೊಂದರೆಗೆ ಈಡಾಗ್ತಾರೆ, ಯಾರು ಹಸಿದಿರ್ತಾರೆ, ಏನೂ ಇಲ್ಲದಂಥ ಪರಿಸ್ಥಿತಿಯಲ್ಲಿ ಅಥವಾ ಆರ್ಥಿಕವಾಗಿ ತುಂಬ ದುಸ್ಥಿತಿಗೆ ಬಂದಿರ್ತಾರೆ. ಇಂಥ ಸಂದರ್ಭದಲ್ಲಿ ಯಾರೋ ಒಬ್ಬ ಬಂದು ಅವರಿಗೆ ಸಹಾಯ ಮಾಡ್ತಾರೆ. ಸಹಾಯ ಮಾಡಿ ಅವರು ಆ ಸಂದರ್ಭದಲ್ಲಿ ಒಂದು ಉಸಿರಾಡುವಂಥ ಸ್ಥಿತಿ ಮತ್ತು ಬದುಕುವಂಥ ಪರಿಸ್ಥಿತಿಗೆ ಅವರು ಕಾರಣರಾಗ್ತಾರೆ. ಬಹುಶಃ ಈ ಕೋವಿಡ್-19 ಇದರ 1ನೇ ಅಲೆ 2ನೇ ಅಲೆಯಲ್ಲಂತೂ ಇಂಥ ಭಾಳಷ್ಟು ಘಟನೆಗಳು ಇವತ್ತು ನಡೆದಿರುವಂಥದ್ದು. ಇಂಥ ಸಂದರ್ಭದಲ್ಲಿ ತುಂಬ ದುಸ್ಥಿತಿಗೆ, ತುಂಬ ಆರ್ಥಿಕವಾದಂಥ ಸಂಕಷ್ಟಕ್ಕೆ ಒಳಗಾದವರಿಗೆ ಸಹಾಯ ಮಾಡುವಂಥ ಬಹಳ ಜನಗಳು, ವ್ಯಕ್ತಿಗಳು, ಸಂಘ ಸಂಸ್ಥೆಗಳು ಇವತ್ತು ಮುಂದೆ ಬಂದು ನಿಲ್ತಾರೆ. ಅಂತ ಬಹಳ ಸಂಘ ಸಂಸ್ಥೆಗಳಲ್ಲಿ ನಾವು ಕೆಲವು ಮಂದಿಯನ್ನು ನಾವು ಇಲ್ಲಿ ಕರೆತಂದಿದ್ದೇವೆ, ಅವರ ಪರಿಚಯ ಮಾಡಿದ್ದೇವೆ. ಇವತ್ತು ಅಂತ ಒಬ್ಬ ವಿಶೇಷ ವ್ಯಕ್ತಿ ಮತ್ತು ವಿಶೇಷ ಸಂಘಟನೆಯ ಮೂಲಕ ಗುರುತಿಸಿಕೊಂಡಿರುವಂಥ ವ್ಯಕ್ತಿ ಇದ್ದಾರೆ. ಅವರು ಪತ್ರಕರ್ತರು ಕೂಡ ಹೌದು. ರಶೀದ್ ವಿಟ್ಲ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಫ್ರೆಂಡ್ಸ್ ಮೂಲಕ ಕಳೆದ 3.5 ವರ್ಷಗಳಿಂದ ತಮ್ಮ ಕೆಲಸವನ್ನು ಮಾಡ್ತಾ ಬಂದಿದ್ದೀರಿ. ಕೋವಿಡ್-19ಗೆ ನಿಮ್ಮ ಸೇವೆ ಹೊಸ್ತಲ್ಲ. 3.5 ವರ್ಷದ ಹಿಂದೆ ಫ್ರೆಂಡ್ಸ್ ನೀವು ಆರಂಭ ಮಾಡಿದ್ದು ಯಾವ ಕಾರಣಕ್ಕಾಗಿ? ನಾವು ಫ್ರೆಂಡ್ಸ್ 3.5 ವರ್ಷ ಅಲ್ಲ, ನಾವು 8 ವರ್ಷ ಆಯಿತು ಫ್ರೆಂಡ್ಸ್ ಸ್ಥಾಪನೆ ಮಾಡಿ. ಓಕೆ. ನಾವು ಪ್ರಾರಂಭಿಕ ಹಂತದಲ್ಲಿ ಫ್ರೆಂಡ್ಸ್ ಅಂದರೆ ಏನು? ಅಂದರೆ ಮೆರ್ಸಿ ಅಂತ, ಕಾರುಣ್ಯದ ಗೆಳೆಯರು. ಫ್ರೆಂಡ್ಸ್, ಮೆರ್ಸಿ ಫ್ರೆಂಡ್ಸ್. ಸೊ ಈ ಸಂಸ್ಥೆಯನ್ನು 2013 ಆವಾಗ ವಾಟ್ಸಪ್ ವಸ್ತು, ಈಗೇನು ಕ್ಲಬ್ ಹೌಸ್ ಅಂತ ವಸ್ತು ಬಂದಿದೆ, ಆ ಥರ ವಾಟ್ಸಪ್ ಯಾರಿಗೂ ಪರಿಚಯ ಇರಲಿಲ್ಲ. ಆ ಸಂದರ್ಭದಲ್ಲಿ ವಾಟ್ಸಪ್ ಅಪ್ಲಿಕೇಶನ್ ಹಾಕ್ಕೊಂಡು ಒಂದು ಗ್ರೂಪ್ ಮಾಡಿದೆವು. ಆ ಗ್ರೂಪಲ್ಲಿ 6-7 ಸದಸ್ಯರು, ಆವಾಗ ಯಾರಲ್ಲಿ ಆ ವಾಟ್ಸಪ್ ಇದ್ದವರು, ನನ್ನ ಫ್ರೆಂಡ್ ಸರ್ಕಲಲ್ಲಿ ಇದ್ದಂಥ ಒಂದು 6-7 ಸದಸ್ಯರು ನಾವು ಸೇರಿಕೊಂಡು ಮಾಡಿದಂಥದ್ದು. ಆವಾಗ ನಮಗೆ ಪ್ರಾರಂಭಿಕ ಹಂತದಲ್ಲಿ ಇಂಥ ಒಂದು ಕಲ್ಪನೆ ಇರಲಿಲ್ಲ. ಹಾಗೆ 1-2 ತಿಂಗಳು ಹೀಗೆ ಮುಂದುವರಿತು. ಅದರಲ್ಲಿ ಚರ್ಚೆ ಹೀಗೆಲ್ಲ ಮಾಡ್ತಾಯಿತ್ತು. ಆವಾಗ ಅದರಲ್ಲಿ ನಮ್ಮಲ್ಲಿದ್ದಂತಹ ಸದಸ್ಯರು, ವಿಶೇಷವಾಗಿ ಈಗ ಪ್ರಸ್ತುತ ಅಧ್ಯಕ್ಷರಾಗಿರುವಂತಹ ಮೊಹಮ್ಮದ್ ಹನೀಫ್ ಹಾಜಿ ಗೋಲ್ತಮಜಲು ಅಂತೇಳಿ ನಮ್ಮ ಸಂಸ್ಥೆ ಅಧ್ಯಕ್ಷ, ಅಜಾಜ್ ಇಂಡಸ್ಟ್ರೀಸ್, ಹೌದೌದು, ಅದರ ಒಬ್ಬ ಪಾಲ್ದಾರರು, ಕ್ರೀಡಾ ಪೋಷಕರು ಕೂಡ ಹೌದು. ಅವರು ಅಜಾಜ್ ಸ್ಪೋರ್ಟ್ಸ್ ಕ್ಲಬ್ ಅಂತ ಇದೆ, ಅವರ ತಮ್ಮ ಕೂಡ ನಮ್ಮ ಸಂಸ್ಥೆಯಲ್ಲಿ ಇದ್ದಾರೆ, ಮುಸ್ತಾಫಾ ಅಂತೇಳಿ. ಹಾಗೆ ಅವರದ್ದು ತುಂಬ ಒಳ್ಳೆ, ಅಲ್ಲಿ ಹಾಜಿ ಇದು ಗೋಲ್ತಮಜಲಿಗೆ ಹೋದರೆ ಕಲ್ಲಡ್ಕ ಸಮೀಪ ಹೌದೌದು, ಅವರು ನಮ್ಮ ಹಿರಿಯ ಸದಸ್ಯರು. ಅವರು ಮತ್ತೆ ಕೆಲವೊಂದು ಸದಸ್ಯರೆಲ್ಲ ಸೇರಿ ಹೇಳಿದರು ಏನಂದರೆ, ಈ ಸಂಸ್ಥೆಯನ್ನು ಹೀಗೆ ಮುಂದುವರಿಸಿದ್ದಕ್ಕಿಂತ ನಾವೊಂದು ಸಮಾಜಮುಖಿಯಾಗಿ, ಅಂದರೆ ಈ ಸಂಸ್ಥೆ ಅಲ್ಲ, ಗ್ರೂಪನ್ನು, ವಾಟ್ಸಪ್ ಗ್ರೂಪನ್ನು ಮುಂದುವರಿಸೋಣ 2013 ಆಯಿತು ಅಂತೇಳಿ ಅದರಲ್ಲಿ ಚರ್ಚೆ ಮಾಡಿ ಒಪ್ಪಿಕೊಂಡು ನಾವು ಏನು ಮಾಡಿದ್ದೇವೆ ಅಂದರೆ, ಸಮಾಜಮುಖಿ ಕೆಲಸ ಏನು ಮಾಡುವ ಅಂಥೇಳಿ. ಆವಾಗ ಏನಾಯ್ತಂದರೆ, ತುಂಬ ಸಂಘ ಸಂಸ್ಥೆಗಳಿದ್ದವು, ಬೇರೆ ಬೇರೆ ಶಿಕ್ಷಣ ಕ್ಷೇತ್ರ ಆಗಿರ್ಬೋದು, ಬಡವರ ಅವರಿಗೆ ಒಂದು ಆಹಾರ ಧಾನ್ಯ ಕೊಡುವಂಥದ್ದು, ಇಂಥದ್ದೆಲ್ಲ ಸಂಸ್ಥೆಗಳಿತ್ತು. ನಾವು ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಅಂತೇಳಿ ಅವತ್ತಿಂದ ಪ್ರಾರಂಭಿಸಿದಂತಹ ಒಂದು ಫ್ರೆಂಡ್ಸ್. ಇದು ಹೀಗೆ 1-2-3 ವರ್ಷ ಹೀಗೆ ಮುಂದುವರಿಯಿತು. ಮತ್ತು ನಾವು ಇದನ್ನು ಒಂದು ಟ್ರಸ್ಟ್ ಆಗಿ ಪರಿವರ್ತನೆ ಮಾಡಿದೆವು, ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ಅಂತೇಳಿ. ಪ್ರಸ್ತುತ ಈ ಸಂಸ್ಥೆಯಲ್ಲಿ 61 ಮಂದಿ ಸದಸ್ಯರಿದ್ದಾರೆ. ಎಲ್ಲರೂ ಸಮಾನ ಮನಸ್ಕರು, ಎಲ್ಲರೂ ಒಬ್ಬರಿಗೊಬ್ಬರು ತಿಳ್ಕೊಂಡು, ಅಂದರೆ ಒಂದು ವಾಟ್ಸಪ್ ಗ್ರೂಪ್ ಅಂತ ಹೇಳುವಾಗ ಅದರಲ್ಲಿ ಒಬ್ಬರಿಗೊಬ್ಬರಿಗೆ ಪರಿಚಯ ಇರೋದಿಲ್ಲ, ಏನೆಲ್ಲ ಚಾಟಿಂಗ್ ಅಥವಾ ಫಾರ್ವರ್ಡ್ ಮೆಸೇಜ್ ಬರ್ತದೆ. ಹಾಗೆ ನಮ್ಮದರಲ್ಲಿ ಹಾಗೇನಿಲ್ಲ. 61 ಸದಸ್ಯರದ್ದು ಪ್ರತಿಯೊಬ್ಬರ ಸದಸ್ಯರದ್ದು ಪ್ರತಿಯೊಬ್ಬರಿಗೂ ಕೂಡ ಪರಿಚಯ ಇದೆ.
ನಾವು ಪ್ರಾರಂಭಿಕದ ಹಂತದಲ್ಲಿ ನೀವು ಈಗ ಮೊದಲಿಗೆ ಹೇಳಿದಿರಿ ಒಂದು ಆಕ್ಸಿಡೆಂಟ್ ಕೇಸನ್ನು ಹೀಗೆ ಆಸ್ಪತ್ರೆ, ನಮಗೆ ಕೂಡ ಫಸ್ಟ್ ಕೇಸ್ ಸಿಕ್ಕಿದ್ದು ಬೆಳ್ತಂಗಡಿಯಲ್ಲಿ ಒಂದು ಆಕ್ಸಿಡೆಂಟ್ ಕೇಸ್, ಪುತ್ತೂರು ಆಸ್ಪತ್ರೆಯಲ್ಲಿ ಅಡ್ಮಿಷನ್ ಆದಂಥದ್ದು. ಅದಕ್ಕೆ ಒಂದು ಸಹಕಾರ ನೀಡಬೇಕು ಅಂತೇಳಿ ಆವಾಗ ನಾವು ಅದಕ್ಕೆ ಪ್ರಾರಂಭಿಕ ಹಂತದಲ್ಲಿ ಫಸ್ಟ್ ನಾವು ಅದರಲ್ಲಿ ಸಹಕಾರ ನೀಡಿದ್ದು. ಆವಾಗ ಡಿಸ್ಚಾರ್ಜ್ ಮಾಡಲಿಕ್ಕೆ ಅವರಿಗೆ ಒಂದು 5,500 ರೂಪಾಯಿಯ ತುರ್ತಗತ್ತಿತ್ತು, ತೀರಾ ಬಡವರು. ಆವಾಗ ಕೊಟ್ಟು ಸ್ಟಾರ್ಟ್ ಮಾಡಿದ ಸಂಸ್ಥೆ ಈಗ ಸುಮಾರು ಒಂದು 3-4 ಕೋಟಿ ರೂಪಾಯಿಯಷ್ಟು ಸೇವಾ ಚಟುವಟಿಕೆಗಳನ್ನು ನಾವು ಇಷ್ಟರ ತನಕ ಮಾಡಿದ್ದೇವೆ. ಇದು ನಮ್ಮ ಒಂದು ಕಿಂಚಿತ್ ಸೇವೆ. ಈಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುಂಬ ಸಂಘ ಸಂಸ್ಥೆಗಳಿವೆ. ಅದರ ಜೊತೆಗೆ ನಾವು ಕೂಡ ನಮ್ಮ ಒಂದು ಕ್ಷೇತ್ರದಲ್ಲಿ, ಆರೋಗ್ಯ ಕ್ಷೇತ್ರದಲ್ಲಿ ತುಂಬ ಕೆಲಸ ಮಾಡಿದ್ದೇವೆ. ಜೊತೆಗೆ ಆರೋಗ್ಯ ಕ್ಷೇತ್ರ ಮಾತ್ರ ಅಲ್ಲ, ಇತರ ಕ್ಷೇತ್ರದಲ್ಲಿ ಕೂಡ ಕೆಲವೊಂದು ಸೇವೆಗಳನ್ನು ಮಾಡುವಂತಹ ಒಂದು ನಮಗೆ ಅವಕಾಶ ಸಿಕ್ಕಿದೆ ಅಂತ ಹೇಳ್ಬೋದು. 3.5 ವರ್ಷದ ಹಿಂದೆ ವೆನ್ಲಾಕ್ನಲ್ಲಿ ಹೌದು ತಾವು ಆರಂಭ ಮಾಡಿದಂಥ ರೋಗಿಗಳ ಸಂಬಂಧಿಕರಿಗೆ ಕೊಡುವಂಥ ಊಟದ ವ್ಯವಸ್ಥೆ, ಅದು ಯಾಕೆ ಆ ಪರಿಕಲ್ಪನೆ ಬಂತು ವೆನ್ಲಾಕಿಗೆ ಕೊಡಬೇಕು, ಅದು ಕೂಡ ಸಂಬಂಧಿಕರಿಗೆ ಅಂತ ಅನ್ನೋದು ಯಾಕೆ? ಹೌದು, ನಾವಂದರೆ ಎಲ್ಲ ಆಸ್ಪತ್ರೆಗಳಿಗೆ ವಿಸಿಟ್ ಮಾಡ್ತಾ ಇದ್ದೆವು. ಸಾಧಾರಣವಾಗಿ ನಾವು ಈ ರೋಗಿಗಳಿಗೆ ಅಂದರೆ ಎಷ್ಟರವರೆಗೆ ಅಂದರೆ ಈ ರೋಗಿಗಳನ್ನು ಡಿಸ್ಚಾರ್ಜ್ ಮಾಡಲಿಕ್ಕೆ ತುಂಬ ಕಷ್ಟಪಡುವಂತಹ ಕುಟುಂಬಗಳು, ಅವರು ಡಿಸ್ಚಾರ್ಜ್ ಆಗಿ ಬಿಲ್ ರೆಡಿಯಾಗಿ 2-3 ದಿವಸ ಆಸ್ಪತ್ರೆಯಲ್ಲಿ ನಿಲ್ಲುವಂತಹ ಸಂದರ್ಭ. ಅಂತಹ ಸಂದರ್ಭ ಕೂಡ ನಾವು ಏನು ಮಾಡ್ತಾ ಇದ್ದೇವೆ ಅಂದರೆ ಈ ರೋಗಿಗಳನ್ನು ಎಲ್ಲ ಆಸ್ಪತ್ರೆ, ಖಾಸಗಿ ಆಸ್ಪತ್ರೆ ಆಗಿರ್ಬೋದು, ಸರ್ಕಾರಿ ಆಸ್ಪತ್ರೆ ಸಂದರ್ಶನ ಮಾಡ್ತಾ ಇದ್ದೆವು. ಆವಾಗ ಈ ವೆನ್ಲಾಕ್ ಆಸ್ಪತ್ರೆಯ ಇಲ್ಲಿ ಹೇಗೆ ಈ ಒಂದು ಪರಿಕಲ್ಪನೆ ಹೇಗೆ ಬಂದಂತ ಹೇಳುವಂಥದ್ದು, ನಾವು ಕಳೆದ ಮಹಾಸಭೆ ಅಲ್ಲ, ಈ ಹಿಂದಿನ ಮಹಾಸಭೆ, ಒಂದು 3 ವರ್ಷಗಳ ಹಿಂದಿನ ಮಹಾಸಭೆ ಮಾಡುವಾಗ ನಮ್ಮಲ್ಲಿ ಒಬ್ಬರು ಸದಸ್ಯರು ಡಾಕ್ಟರ್ ಮುಬಶಿರ್ ಅಂತ ಇದ್ದಾರೆ. ಅವರು ವೆನ್ಲಾಕ್ ಆಸ್ಪತ್ರೆಯ ಮಕ್ಕಳ ವಾರ್ಡಲ್ಲಿ ಆ ಸಂದರ್ಭದಲ್ಲಿ 1-2 ತಿಂಗಳ ಹಿಂದೆ ಅಲ್ಲಿ ಒಂದು ರಾತ್ರಿಯ ಊಟದ ಒಂದು ವ್ಯವಸ್ಥೆ ಮಾಡ್ತಾ ಇದ್ರು. ಅವರು ಹೇಳಿದರು, ವೆನ್ಲಾಕ್ ಆಸ್ಪತ್ರೆ ತುಂಬ ಸಮಸ್ಯೆ ಇದೆ, ಅಲ್ಲಿ ಬೇಡಿ ತಿನ್ನುವಂಥ ಪರಿಸ್ಥಿತಿ ಇದೆ. ಯಾಕಂದರೆ ಈ ವೆನ್ಲಾಕ್ ಜಿಲ್ಲಾಸ್ಪತ್ರೆಗೆ ಬರುವಂಥವ್ರು ಅಂದರೆ ಮಂಗಳೂರು ವೆನ್ಲಾಕ್ ಜಿಲ್ಲಾಸ್ಪತ್ರೆ ಅಂತ ಹೇಳುವಾಗ ನಮ್ಮ ಸುತ್ತಮುತ್ತಲಿನ ಒಂದು 10-12 ಜಿಲ್ಲೆಗಳಿಂದ, ಕಾಸರಗೋಡು ಆಗಿರ್ಬೋದು, ಈ ಕಡೆ ನಮ್ಮ ಉತ್ತರ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಬಿಜಾಪುರ, ದಾವಣಗೆರೆ, ರಾಯಚೂರು, ಇಂತಹ ಎಲ್ಲ ಕಡೆಗಳಿಂದ ಮಂಗಳೂರು ಜಿಲ್ಲಾಸ್ಪತ್ರೆ, ವೆನ್ಲಾಕ್ ಜಿಲ್ಲಾಸ್ಪತ್ರೆಗೆ ರೋಗಿಗಳು ಬರ್ತಾರೆ. ಆ ಬರುವ ಸಂದರ್ಭದಲ್ಲಿ ಅವರು ತುರ್ತಾಗಿ ಬರುವಂಥದ್ದು, ಒಂದು ಆಸ್ಪತ್ರೆಯಲ್ಲಿ ಅಡ್ಮಿಷನ್ ಆಗೋದು ಅಂತ ಹೇಳಿದರೆ ಅವರು ಯಾವುದೇ ಪೂರ್ವ ತಯಾರಿ ನಡೆಸದೆ ತುರ್ತಾಗಿ ಆಸ್ಪತ್ರೆಗೆ ಬರ್ತಾರೆ. ರಶೀದ್ರೆ ಒಂದು ಕರೆ ಇದೆ ವಿಟ್ಲದಿಂದ, ಹಮೀದ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ, ಪತ್ರಕರ್ತರು ಕೂಡ ಹೌದು. ಹಮೀದ್ ಅವರೇ ನಮಸ್ಕಾರ, ಮಾತಾಡಿ ಸರ್. ನಮಸ್ಕಾರ ಸರ್. ಇವತ್ತಿನ ಅತಿಥಿಯವರು ನನ್ನ ಆತ್ಮೀಯ ಗೆಳೆಯರು. ಅವರಲ್ಲಿ ನನ್ನ ಒಂದು ಪ್ರಶ್ನೆ, ಕೊರೋನಾದಿಂದಾಗಿ ಜನಸಾಮಾನ್ಯರ ಬದುಕು ಪಾತಾಳಕ್ಕೆ ತಳ್ಳಲ್ಪಟ್ಟಿದೆ, ಆರ್ಥಿಕ ಬಿಕ್ಕಟ್ಟು ಉಲ್ಬಣಿಸಿದೆ, ಆಹಾರಕ್ಕಾಗಿ ಹಾಹಾಕಾರ ಎದ್ದಿದೆ. ಈ ಸಂದರ್ಭದಲ್ಲಿ ನಿಮ್ಮ ಫ್ರೆಂಡ್ಸ್ ಟ್ರಸ್ಟ್ ಹೇಗೆ ಸಹಕರಿಸ್ತಿದೆ ಸರ್? ಎಸ್ ಸರ್, ಅದು ಮಾತಾಡ್ತಾ ಇದ್ದಾರೆ ಹಮೀದ್ರೆ, ಮುಂದೆ ಅವರು ಉತ್ತರ ಅದಕ್ಕೆ ಕೊಡ್ತಾರೆ ಅವರು. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಸರ್ ಇದನ್ನು ಹೇಳಿ, ಮತ್ತೆ ನಾನು ಅದ್ರ ಬಗ್ಗೆ ಕೂಡ ಕೇಳ್ತೇನೆ. ಯಾವುದನ್ನು ವೆನ್ಲಾಕ್ ಬೇರೆ ಬೇರೆ ಊರುಗಳಿಂದ ಬರ್ತಾರೆ ಜನ, ದೂರದಿಂದ ಬರ್ತಾರೆ. ಅವರನ್ನು ನಾವು ನೋಡುವಾಗಲ್ಲಿ ಏನು ಮಾಡ್ತಾ ಇದ್ರು ಅಂದರೆ, ಈ ಆಹಾರ ಅಲ್ಲಿ ಸಿಗುವುದು ಖಾಲಿ ಪೇಷಂಟಿಗೆ ಮಾತ್ರ, ಪೇಷಂಟ್ ಅಟೆಂಡರ್ಸ್ಗೆ ಸಿಗುವುದಿಲ್ಲ. ಈ ಪೇಷಂಟಿಗೆ ಸಿಕ್ಕಿದಂಥ ಆಹಾರ ಏನಿದೆ ಅದನ್ನು ಹಂಚಿ ತಿನ್ನೋದು. ಅವರು ಏನು ಅನ್ನ ಸಾಂಬಾರು ಸಿಗ್ತದೆ ಅದನ್ನು ಹಂಚಿ ತಿನ್ನುವಂಥ ಪರಿಸ್ಥಿತಿ. ಯಾರು ಪೇಷಂಟ್ ಮತ್ತು ಪೇಷಂಟ್ ಅಟೆಂಡರ್. ಕೆಲವರು ರೈಲ್ವೆ ಸ್ಟೇಷನ್ಗೆ ಹೋಗಿ ಬೇಡಿ ತಿನ್ನುವಂಥ ಪರಿಸ್ಥಿತಿ, ಕೆಲವರು ಹಂಪನಕಟ್ಟೆಯಲ್ಲಿ. ಇಂಥ ಸನ್ನಿವೇಶವನ್ನು ನಾವು ನೋಡಿದಾಗ ಅಲ್ಲಿಯ ವೆನ್ಲಾಕ್ ಜಿಲ್ಲಾಸ್ಪತ್ರೆಯ ಮುಖ್ಯಸ್ಥರಲ್ಲಿ ಮಾತಾಡಿ ನಮಗೆ ಒಂದು ಅವಕಾಶ ಕೊಡಿ, ನಾವು ಪ್ರಾರಂಭಿಸ್ತೇವೆ ಹೀಗೆ ಅಂತ ಹೇಳಿದೆವು. ಹಾಗೆ ವ್ಯವಸ್ಥೆ ಆಗ್ತಾ ಇತ್ತಾ ವೆನ್ಲಾಕ್ನಲ್ಲಿ ರೋಗಿಯ ಜೊತೆಗೆ? ಏನು ಅವರಿಗೆ ರಾತ್ರಿ ತಂಗುವಂಥ ವ್ಯವಸ್ಥೆಗಳು? ತಂಗುವಂಥ ವ್ಯವಸ್ಥೆ ಇದೆ ವೆನ್ಲಾಕ್ ಅಂದ್ರೆ. ಅವರು ಈಗ ಆಕ್ಚುಲಿ ವೆನ್ಲಾಕ್ ಅಂದ್ರೆ ಸಪರೇಟ್ ರೂಮ್ಸ್ ಏನಿಲ್ಲ, ಅಲ್ಲಿ ಇರುವುದು ಜನರಲ್ ವಾರ್ಡ್. ಅವರು ಬೆಡ್ ಅಲ್ಲಿ ರೋಗಿ ಮಲಗ್ತಾರೆ, ಬದಿಯಲ್ಲಿ ಅವರು ಕೆಳಗಡೆ ಮಲಗ್ತಾರೆ. ಕೆಲವರು ಈ ಏನು ಪ್ಯಾಸೇಜ್ ಅಲ್ಲಿ ಕೂಡ ಸೈಡ್ ಅಲ್ಲಿ ಮಲಗುವಂತಹ ಇದು ಕೂಡ ನೋಡಿದ್ದೇವೆ ನಾವು. ಸೊ ಅಲ್ಲಿ ಸುಮಾರು 700-800ರಷ್ಟು ಬೆಡ್ಗಳಿವೆ ವೆನ್ಲಾಕ್ ಆಸ್ಪತ್ರೆಯಲ್ಲಿ.
ಅಲ್ಲಿ ನಾವು ಇಂಥ ಪರಿಸ್ಥಿತಿಯನ್ನು ನೋಡಿ ನಾವು ರಾತ್ರಿಯ ಊಟವನ್ನು ಪ್ರಾರಂಭಿಸಿದೆವು. ಪ್ರಾರಂಭಿಕ ಹಂತದಲ್ಲಿ ನಾವು 2017 ಡಿಸೆಂಬರಲ್ಲಿ ಪ್ರಾರಂಭಿಸಿದಂಥದ್ದು. ಆವಾಗ ನಾವು ಪ್ರಾರಂಭಿಸುವಾಗ ನಾವು ರಾತ್ರಿಯ ಊಟವನ್ನು ಪ್ರಾರಂಭಿಸಿ ನಾವು ಡೈಲಿ ಚಪಾತಿ ಮತ್ತು ಕರಿಯನ್ನು ನೀಡ್ತಾ ಇದ್ದೆವು. ಈ ಪೇಷಂಟ್ ಅಟೆಂಡರ್ಸ್ ಏನು ನಾವು ನೀಡ್ತೇವೆ ಅದನ್ನು ಅವರು ರೋಗಿಗಳಿಗೆ ಕೂಡ ಕೊಟ್ಟು ರೋಗಿಗಳಿಗೆ ಸಿಕ್ಕಿದಂಥ ಆಹಾರವನ್ನು ಇವರು ತಿನ್ನುವಂಥದ್ದು, ಅವರು ಹಂಚಿ ತಿನ್ನುವಂಥದ್ದು ಇಂತಹ ಪರಿಸ್ಥಿತಿ. ನಾವು ಇದನ್ನು ಹೇಗೆ ಪ್ರಾರಂಭಿಸಿದ್ದೇವೆ ಅಂದರೆ, ಅಲ್ಲಿ ಪ್ರತಿ ಬೆಡ್ಡಿಗೆ ಹೋಗಿ ನಾವು ಕೂಪನ್ ಕೊಡೋದು. ಮಧ್ಯಾಹ್ನ ಆಗುವಾಗ ಒಂದೊಂದು ಬೆಡ್ಡಿಗೆ ಕೊಂಡೋಗಿ ಕೂಪನ್ ಕೊಡ್ತೇವೆ. ಕೂಪನ್ ಕೊಟ್ಟದನ್ನು ಅವರು ಬಂದು, ನಾವು 2 ಪ್ಲೇಸ್ ಇಟ್ಟಿದ್ದೇವೆ ಕೊಡಲಿಕ್ಕೆ, ಫುಡ್ ಕೊಡಲಿಕ್ಕೆ. ಒಂದು ಅಲ್ಲಿ ರೋಟರಿ ಫಿಸಿಯೋಥೆರಪಿ ಸೆಂಟರ್ ಅಂತ ಇದೆ, ಅಲ್ಲಿ ಒಂದು ಕೊಡ್ತೇವೆ, ಇದು ಮೈನ್ ಬಿಲ್ಡಿಂಗಿನ ಬ್ಯಾಕ್ ಸೈಡ್ ಆಗ್ತದೆ. ಮತ್ತೊಂದು ಬನ್ ಸೆಂಟರ್ ಇದೆ, ಆ ಬನ್ ಸೆಂಟರ್ ಸೈಡಲ್ಲಿ ಕೂಡ ಕೊಡ್ತೇವೆ. 2 ಕಡೆ ಕೂಡ ಅವರು ಕೂಪನ್ ತಗೊಂಡು ಕ್ಯೂ ಅಲ್ಲಿ ನಿಲ್ತಾರೆ. ನಾವು ಕೂಪನ್ ಇದ್ದವರು ಮಾತ್ರ ಅಲ್ಲ, ಇಲ್ಲದವರು ಕೆಲವರು ಬರ್ತಾರೆ, ಅವರಿಗೂ ಕೂಡ ನಾವು ಕೊಡ್ತಾ ಇದ್ದೇವೆ. ದಿನನಿತ್ಯ ಒಂದು ಮತ್ತೊಬ್ಬರು ಇದ್ದಾರೆ ಸರ್. ನಮಸ್ತೆ, ಸಂಜೀವ ಪೂಜಾರಿ ಅವರು ವಿಟ್ಲದಿಂದ. ಸರ್ ನಮಸ್ಕಾರ, ಮಾತಾಡಿ ಸರ್. ರಶೀದ್ ವಿಟ್ಲ ಅವರಿದ್ದಾರೆ, ಮಾತಾಡಿ. ನಿಮ್ಮ ಮಾತು ಕೇಳ್ತಾ ಇದ್ದಾರೆ ಅವರು. ರಶೀದ್ ವಿಟ್ಲದವರಿಗೆ ನಮಸ್ತೆ. 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 ರಶೀದ್ ವಿಟ್ಲರವರು ಒಬ್ಬ ಉತ್ತಮ ರೊಟೇರಿಯನ್ ಕೂಡ. ಎಸ್ ಎಸ್ ಎಸ್. ಅವರು ನಮ್ಮ ವಿಟ್ಲ ರೋಟರಿ ಕ್ಲಬ್ 10ನೇ ವರ್ಷದ ಸಾರಥ್ಯವನ್ನು ವಹಿಸುವಂತ ಒಂದು 2010ನೇ ಇಸವಿಯಲ್ಲಿ ಅವರು ಹೇಳ್ತಾ ಇರೋದು ಸಂಜೀವನ್ನ. ಅಂದ್ರೆ ಈಗ ರೋಟರಿ ಕ್ಲಬ್ಗೆ ಸುಮಾರು 7-8 ವರ್ಷ ಆಯ್ತು ವಿಟ್ಲದಲ್ಲಿ ಪ್ರಾರಂಭಿಸಿ. ಹಾಗೆ ಅವರು ಅಧ್ಯಕ್ಷರಾಗಿದ್ದಾರೆ ಸಂಜೀವ ಪೂಜಾರಿ ಅವರು. ಮುಂದಿನ 10ನೇ ವರ್ಷದಲ್ಲಿ ದಶಮ ಸಂಭ್ರಮ ಅವರು ಆಗ್ಬೇಕು ಅಂತ ಹೇಳಿ ಒತ್ತಾಯಿಸ್ತಾ ಇದ್ದಾರೆ. ನಾನು ಒಪ್ಪಿಕೊಳ್ಳಿಲ್ಲ ಅಷ್ಟೇ. ಅವರು ಎಲ್ಲಾ ರಂಗದಲ್ಲೂ ಕೂಡ ಬಾರಿ ಎತ್ತಿದ ಕೈ ಸರ್. ಸರಿ ಸರಿ ಸರಿ. ಆಮೇಲೆ ಕಾಲ್ ಮಾಡ್ತೇನೆ, ಅವ್ರನ್ನ ಪ್ರಶ್ನೆ 2 ಕೇಳಲಿಕ್ಕೆ ಉಂಟು, ಮಾಡ್ತೇನೆ. ಕೇಳಿ ಸರ್, ಈಗಲೇ ಕೇಳಿ. ಹಲೋ, ಈಗಲೇ ಕೇಳಿ ಪ್ರಶ್ನೆ ಕೇಳಿ, ತೊಂದರೆ ಇಲ್ಲ. ಅವರು ಈ ಪ್ರತಿಯೊಂದು ವಿಟ್ಲ ಪರಿಸರದಲ್ಲಿ ಕೂಡ ಅವರನ್ನು ಎಲ್ಲ ಜಾತಿ ಧರ್ಮ ಪಕ್ಷ ಭೇದ ಅಂತ ಅವರಿಗೆ ಯಾವುದಿಲ್ಲ, ಅವರೊಂದು ಸಹಾಯ ಹಸ್ತ ನೀಡುವುದರಲ್ಲಿ ಎತ್ತಿದ ಕೈ ಅಂತ ಹೇಳ್ಬೋದು. ಎಸ್ ಸರ್. ಸಂಜೀವಣ್ಣ, ಓಕೆ ಓಕೆ, ಕಟ್ಟಾಯ್ತು. ಎಸ್, ಮತ್ತೊಮ್ಮೆ ಪ್ರಶ್ನೆ ಬಹುಶಃ ನೀವು ಮತ್ತೆ ಫೋನ್ ಮಾಡ್ಬೋದು. ಈಗ ಬಹುಶಃ ಇನ್ನೂ ಸ್ವಲ್ಪ ತಯಾರಾಗಿ, ಸ್ವಲ್ಪ ಕಷ್ಟದ ಪ್ರಶ್ನೆ ಇದೆ ಏನು ಅವ್ರದ್ದು ನಿಮ್ಮ ಜೊತೆಗೆ ಇರಲಿ. ಅಂದರೆ ಈ ಸಂದರ್ಭದಲ್ಲಿ ವೆನ್ಲಾಕ್ನಲ್ಲಿ ಅಲ್ಲಿ ಯಾರು ಬರ್ತಾರೆ ಅವರಿಗೆ ಅಂದರೆ ಬಹಳ ಅಗತ್ಯ ಕೂಡ, ಅಂದರೆ ಗೊತ್ತಾಗುವುದಿಲ್ಲ, ಅರ್ಜೆಂಟಲ್ಲಿ ಬರ್ತಿದ್ದಾರೆ. ಅದು ಕೂಡ ರಾತ್ರಿ ಊಟವನ್ನೇ ತಾವುಗಳು ರಾತ್ರಿ ಅಂದರೆ ಅಲ್ಲಿ ಮಧ್ಯಾಹ್ನದ ಊಟವನ್ನು ನಮಗಿಂತ ಮೊದಲು ಪ್ರಾರಂಭಿಸಿದ್ದಾರೆ. ಜೋಸೆಫ್ ಕ್ರಾಸ್ತ ಅಂತ ಹೇಳಿ, ಬಹುಶಃ ಗೊತ್ತಿರ್ಬೋದು ನೀವು, ಸ್ನೇಹಾಲಯ ಅಂತ ಹೇಳಿ ತಲಪಾಡಿಯಲ್ಲಿ ಒಂದು ಸಂಸ್ಥೆ ಇದೆ. ಅವರು ಮಧ್ಯಾಹ್ನದ ಊಟ ಅನ್ನ ಸಾಂಬಾರಿನ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅಲ್ಲಿ. ನಾವು ಈ ರಾತ್ರಿಯ ಡಿನ್ನರ್ ವ್ಯವಸ್ಥೆ ನಾವು ಮಾಡ್ತಾ ಇದ್ದೀವಿ. ಸೊ ಅದು ಬಂದು ಮತ್ತು ಈಗ ರೋಗಿಗಳಿಗೂ ಕೂಡ ಕೊಡುವಂಥದ್ದೇನಾದರೂ ಇದೆಯಾ, ಅಥವಾ ಕೇವಲ ಅವರು? ಆಕ್ಚುಲಿ ರೋಗಿಗಳಿಗೆ ಸರ್ಕಾರ ಕೊಡ್ತದೆ, ನಮಗೆ ಕೊಡುವ ಹಾಗೆ ಇಲ್ಲ. ಸರ್ಕಾರವೇ ಕೊಡ್ತದೆ, ಬಟ್ ರೋಗಿಗಳ ಜೊತೆಗಿರುವವರಿಗೆ ನಾವು ಕೊಡುವಂಥದ್ದು. ಬಟ್ ಅದನ್ನು ರೋಗಿಗಳು ಕೂಡ ತಗೊಳ್ತಾರೆ. ಈಗ ಏನಾಗಿದೆ ಅಂದ್ರೆ, ನಾವು ಸುಮಾರು 400-500 ಅಟೆಂಡರ್ಸಿಗೆ ವೆನ್ಲಾಕಲ್ಲಿ ಕೊಡ್ತಾ ಇದ್ದೇವೆ. ಇದನ್ನು ಗಮನಿಸಿದಂತಹ ಜಿಲ್ಲಾಧಿಕಾರಿಯವರು ಈಗ ನಮ್ಮಲ್ಲಿ ಹೇಳಿದ್ದಾರೆ, ಅಂದ್ರೆ ಇಲ್ಲಿ ಲೇಡಿ ಗೋಷನ್ ಹಾಸ್ಪಿಟಲ್ ಇದೆಯಲ್ಲ, ಸರ್ಕಾರಿ ಲೇಡಿ ಗೋಷನ್, ಅಲ್ಲಿಗೆ ಎಕ್ಸ್ಟೆಂಡ್ ಮಾಡಬೇಕು. ಅದನ್ನು ಕೂಡ ಮಾಡ್ತಾ ಇದ್ದೇವೆ. ಕಳೆದ ಲಾಕ್ಡೌನ್ 3-4 ತಿಂಗಳು ಮಾಡಿದ್ದೇವೆ. ಈ ಲಾಕ್ಡೌನ್ ಅಲ್ಲಿ ಕೂಡ ಪ್ರಾರಂಭಿಸಿದ್ದೇವೆ. ಈ ಸಂದರ್ಭದಲ್ಲಿ ಅಲ್ಲಿಯ ಆ ಲೊಕೇಶನ್ ಅಲ್ಲಿ ಇರುವಂತ ಜನ ಗೊತ್ತಾಗಿ ಹಾಗೇನಾದ್ರೂ ಬರುವವರಿಗೂ ನೀವು ಏನು ಮಾಡ್ತೀರಿ? ಕೆಲವರು ಇರ್ತಾರೆ ಹಸಿದರುವವರು, ಅಥವಾ ಎಲ್ಲೋ ಬೇರೆ ಊರಿಗೆ ಪ್ರಯಾಣ ಮಾಡ್ಕೊಂಡು ಇಲ್ಲಿ ಉಳಿದಿರುವವರು, ಅಂಥವ್ರು ಕೂಡ ಬರ್ತಾರಾ? ಅಂದ್ರೆ ಹೊರಗಿನವರು ಬರಬಾರ್ದು ಅಂತ ಹೇಳುವ ಒಂದು ಇದರಲ್ಲಿ ನಾವು ಅಲ್ಲಿ ಕೂಪನ್ ವ್ಯವಸ್ಥೆ ಮಾಡಿದ್ದು. ಆದ್ರೆ ಕೂಪನ್ ಇಲ್ಲದಂತಹ ಪ್ರತಿನಿತ್ಯ ಒಂದು 30-40 ಸದಸ್ಯರು ನಮಗೆ ಸಿಗ್ತಾರೆ. ನಾವು ಅವರಿಗೆ ಕೊಡ್ತೇವೆ. ಅವರು ನಾವು ಆಸ್ಪತ್ರೆಯವರ ಅಥವಾ ಹೊರಗಿನವರ ಅಂತ ಗೊತ್ತಾಗೋದಿಲ್ಲ. ಮತ್ತೆ ಹೊರಗೆ ಅಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಮತ್ತೆ ಹಂಪನಕಟ್ಟೆ ಹತ್ರ ಬೇರೆ ಬೇರೆ ಸಂಸ್ಥೆಯವರು ಕೊಡ್ತಾರೆ, ಊಟ ವ್ಯವಸ್ಥೆ ಮಾಡ್ತಾರೆ ಅಲ್ಲಿ. ಈ ಸಂದರ್ಭ ಕೋವಿಡ್-19 1ನೇ ಅಲೆ ಆಗುವಂಥ ಸಂದರ್ಭದಲ್ಲಿ ಇನ್ನೂ ಸ್ವಲ್ಪ ಅವಶ್ಯಕತೆ ಕೂಡ ಜಾಸ್ತಿ ಆಯ್ತಾ? ಈ ರೀತಿಯ
ಹೌದು. ಅನ್ನ ಕೊಡೋದು, ಆಹಾರಗಳನ್ನು ಕೊಡೋದು ಹೌದು. ವಿಸ್ತರಣೆ ಮಾಡಿದ್ರಾ, ಏನು ಮಾಡಿದ್ರಿ? ವಿಸ್ತರಣೆ ಕಳೆದ ವರ್ಷ ಕೂಡ ಲಾಕ್ಡೌನಲ್ಲಿ ಮಾಡಿದ್ದೇವೆ ನಾವು. ಹ್ಮ್ ನಾವು ಕಳೆದ ವರ್ಷ ವೆನ್ಲಾಕಲ್ಲಿ ಮಾತ್ರ ಅಲ್ಲ, ಲೇಡಿಗೋಷನ್, KMC ಅತ್ತಾವರ ಮತ್ತು ಸ್ನೇಹದೀಪ್ ಅಂತ ಹೇಳುವ ಒಂದು ಸಂಸ್ಥೆ, ಅಲ್ಲಿಗೆ ನಾವು ಒಂದು ಏನು ತುರ್ತು ಅವಶ್ಯಕತೆ ಸಂದರ್ಭದಲ್ಲಿ ಪ್ರತಿನಿತ್ಯ ಕೂಡ ಊಟವನ್ನು ಕೊಡುವಂಥ ವ್ಯವಸ್ಥೆ ಮಾಡಿದ್ದೇವೆ. ಈ ವರ್ಷ ಕೂಡ ಹಾಗೆ ನಮ್ಮ ಇಲ್ಲಿ ಫ್ರಂಟ್ಲೈನ್ ವಾರಿಯರ್ಸ್ ಇದ್ದಾರೆ ವೆನ್ಲಾಕ್ ಹಾಸ್ಪಿಟಲಲ್ಲಿ, ಅವರಿಗೆ ಕೂಡ ಮಾಡಿದ್ದೇವೆ. ಮತ್ತು ಜೊತೆಗೆ ಈಗ ಲೇಡಿಗೋಷನಿಗೆ ಕೂಡ ಪ್ರಾರಂಭಿಸಿ ಒಂದು ತಿಂಗಳಾಯಿತು. ಇದು ದಿನ ಇಡೀ ಆಹಾರದ ವ್ಯವಸ್ಥೆ ಇರ್ತದ ಅಥವಾ ದಿನ ಅಲ್ಲ, ಒಂದು ಹೊತ್ತು ಸರ್. ನಾವು ರಾತ್ರಿ ಹೊತ್ತು ಮಾತ್ರ, ಮಧ್ಯಾಹ್ನದ ಹೊತ್ತು ಬೇರೆ ಸಂಸ್ಥೆಯವರು ಕೊಡ್ತಾರೆ. ಹಾಗೆ ಬೇರೆ ಬೇರೆ ಸಂದರ್ಭದಲ್ಲಿ ಕೊಡ್ತಾರೆ. ಅಂದ್ರೆ ನಾವು ರಾತ್ರಿ ಹೊತ್ತು ಮಾತ್ರ ಕೊಡುವಂಥದ್ದು. ಓಕೆ, ಸುಳ್ಯದಿಂದ ಶರೀಫ್ ಅವರಿದ್ದಾರೆ ನೇರ ಸಂಪರ್ಕದಲ್ಲಿ. ನಮಸ್ಕಾರ ಶರೀಫ್ ಅವರೇ, ರಶೀದ್ ವಿಟ್ಲ ಇದ್ದಾರೆ, ಮಾತಾಡಿ ಸರ್. ನಮಸ್ಕಾರ, ನಾನು ಶರೀಫ್ ಬಾಳಿಲ್ ಅಂತೇಳಿ ಎಸ್ ಸುಳ್ಯದಿಂದ ಮಾತಾಡ್ತಿರೋದು. ಎಸ್ ಸರ್. ಆಕ್ಚುಲಿ ನಿಮ್ಮೊಂದಿಗೆ ಅಂತ ಹೇಳುವಂತ ಕಾರ್ಯಕ್ರಮವನ್ನು ನಾನು ವೀಕ್ಷಿಸ್ತಾ ಇದ್ದೆ. ಸೊ ಇವತ್ತಿನ ಕುರಿತಾಗಿ ಫ್ರೆಂಡ್ಸಿನ ಸ್ಥಾಪಕ ಅಧ್ಯಕ್ಷರಾಗಿರುವಂತಹ ರಶೀದ್ ವಿಟ್ಲ ಅವರಿದ್ದಾರೆ. ಸೊ ಅವರೊಂದಿಗೆ ಒಂದಷ್ಟು ಮಾಹಿತಿಗಳನ್ನು ವಿನಿಮಯ ಮಾಡಿಕೊಳ್ಳ ಅಂತ ಹೇಳಿ ನಾನು ಫೋನ್ ಮಾಡಿದ್ದೆ. ಎಸ್ ಸರ್, ಮಾತಾಡಿ, ಕೇಳ್ತಾ ಇದ್ದಾರೆ ಅವರು. ರಶೀದ್ ವಿಟ್ಲ ಅವರೇ, ಎಸ್, ಆಕ್ಚುಲಿ ನಿಮ್ಮ ಫ್ರೆಂಡ್ಸ್ ಅಂತ ಹೇಳುವಂತಹ ಸಂಸ್ಥೆ, ಓಕೆ, ಇದು ಆಕ್ಚುಲಿ ನಾನು ಬಹಳವಾಗಿ ಕೇಳಿರುವಂತಹ ಹೆಸರು. ಓಕೆ, ಇದೊಂದು ನನಗೂ ಗೊತ್ತಿರುವ ಹಾಗೆ ಓಕೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯಲ್ಪ ಸಮಯದಲ್ಲಿ ಒಂದು ಉನ್ನತ ಹೆಸರುಗಳನ್ನು ಗಳಿಸಿರುವಂತಹ ಸಂಸ್ಥೆ ಎಂಬುದು ನನ್ನ ಗಮನಕ್ಕೆ ಬಂದಿರುವಂತದ್ದು. ಥ್ಯಾಂಕ್ ಯು. ಯಾಕಂತ ಹೇಳಿದ್ರೆ ಇಲ್ಲೀಗ ನಮ್ಮ ಸುಳ್ಯ ಈಗ ಗ್ರಾಮೀಣ ಪ್ರದೇಶ, ಇಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಕಟ್ಟಕಡೆಯ ತಾಲೂಕು ಸುಳ್ಯ ಗ್ರಾಮ. ಒಂದು ಈ ಕಡೆಗೆ ಮಡಿಕೇರಿ, ಈ ಕಡೆಗೆ ಬೇರೆ ಜಿಲ್ಲೆಗಳನ್ನು ಹೊಂದಿರುವಂತಹ ಒಂದು ತಾಲೂಕು. ಇಲ್ಲಿಗೆ ಕೂಡ ನಿಮ್ಮ ಈ ಸವಲತ್ತುಗಳನ್ನು ತಲುಪಿದೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ. ಇದಕ್ಕೆ ಯಾಕೆಂತ ಹೇಳಿದ್ರೆ ಇಲ್ಲಿ ನಿಮ್ಮ ಫ್ರೆಂಡ್ಸ್ ಸಂಸ್ಥೆಯಲ್ಲಿ ಇರುವಂತಹ ನಿಮ್ಮ ಸಹೋದ್ಯೋಗಿಗಳು ಇಲ್ಲಿ ನಮ್ಮ ಸ್ಥಳೀಯರು ಕೂಡ ಇದ್ದಾರೆ. ಅನ್ಸಾರ್ ಬೆಳ್ಳಾರೆ ಆಗಿರ್ಬೋದು, ಆರಿಫ್ ಬೆಳ್ಳಾರೆ ಆಗಿರ್ಬೋದು, ಮುಂತಾದ ಅನೇಕರು ನಿಮ್ಮ ಎಲ್ಲಾ ಸವಲತ್ತುಗಳನ್ನು ಇಲ್ಲಿ ಕೂಡ ತಲುಪಿಸುವಂತ ವ್ಯವಸ್ಥೆ ಆಗ್ತಾ ಇದೆ. ಸರಿ. ಸೊ ನಾನು ತಿಳಿದಿರುವ ಮಟ್ಟಿಗೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಅದೇ ರೀತಿ ಆರೋಗ್ಯ ಕ್ಷೇತ್ರಗಳಲ್ಲೂ ಕೂಡ ಬಹಳ ಮುಂಚೂಣಿಯಲ್ಲಿ ಈ ಒಂದು ಸಂಸ್ಥೆ ಕೊಂಡಿದೆ ಅಂತ ಹೇಳುವಂಥದ್ದು ನಾನು ತಿಳಿದಿರುವಂತದ್ದು. ಬಹಳ ನನಗೆ ಮೊದಲನೇದಾಗಿ ನಿಮ್ಮ ಹತ್ರ ಹೇಳಲಿಕ್ಕಿರುವಂತದ್ದು, ನಿಮ್ಮ ಈ ಒಂದು ಕಾರುಣ್ಯ ಯೋಜನೆ ಇದೆಯಲ್ಲ ವೆನ್ಲಾಕ್ ಅಲ್ಲಿ, ರೋಗಿಗಳ ಜೊತೆಗಾರರಿಗೆ ಊಟೋಪಚಾರಗಳು, ಆಮೇಲೆ ಇನ್ನಿತರ ಸವಲತ್ತುಗಳನ್ನು ನೀಡುವಂಥದ್ದು, ನಿಜವೂ ಕೂಡ ಇದು ತುಂಬಾ ಶ್ಲಾಘನೀಯ, ಬಹಳ ಅರ್ಥವಾದಂತಹ ಒಂದು ಕಾನ್ಸೆಪ್ಟ್ ಇದು. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಈಗ ರೋಗಿಗಳ ಆರೈಕೆ ಮಾಡುವಂತವರಿಗೆ ಅಥವಾ ರೋಗಿಗಳ ಜೊತೆಗಾರರಿಗೆ ಎಲ್ಲಿಯೂ ಕೂಡ ಯಾರು ಕೂಡ ಇಂಥ ಒಂದು ವ್ಯವಸ್ಥೆಗಳನ್ನು ಮಾಡಿರ್ಲಿಲ್ಲ. ಅದೇ ನಿಮ್ಮ ಆಲೋಚನೆ ನಿಜವೂ ಕೂಡ ತುಂಬಾ ಒಂದು ಅತ್ಯುತ್ತಮವಾಗಿರುವಂತಹ ಒಂದು ಆಲೋಚನೆ. ಯಾಕಂತ ಹೇಳಿದ್ರೆ ಅವರಿಗೆ ನೀಡುವಂತಹ ಒಂದು ಸವಲತ್ತು ಇದು ಬಹಳ ಉತ್ತಮವಾಗಿರುವಂತದ್ದು, ಅದ್ಭುತವಾಗಿರುವಂತಹ ಕಾನ್ಸೆಪ್ಟ್. ನಾನು ಕೂಡ ಒಂದೆರಡು ಸಲ ಅಲ್ಲಿಗೆ ನಾನು ಭೇಟಿ ಕೊಟ್ಟಿದ್ದೇನೆ. ನಿಜವೂ ಕೂಡ ನನಗೆ ತುಂಬಾ ಖುಷಿಯಾಗಿತ್ತು. ಇಂತಹ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇವರು ಇಂತಹ ಒಂದು ಯೋಜನೆಗಳನ್ನು ರೂಪಿಸಿಕೊಂಡು ಬಡವರಿಗೆ, ಶಕ್ತರಿಗೆ ಒಂದು ಇಂತಹ ಒಂದು ಸವಲತ್ತುಗಳನ್ನು ನೀಡಿರ್ತಾರೆ ಅಂತ ಹೇಳುವಂಥದ್ದು ನಿಜವೂ ಕೂಡ ತುಂಬಾ ಶ್ಲಾಘನೀಯ. ಥ್ಯಾಂಕ್ ಯು. ಎಸ್ ಸರ್, ಶರೀಫ್ ಅವರೇ, ಇಲ್ಲಿ ನಮ್ಮ ಸ್ಥಳೀಯ ಮಟ್ಟದಲ್ಲಿ ಕೂಡ ಫ್ರೆಂಡ್ಸ್ ನಮಗಿಂತ ಹೆಚ್ಚಾಗಿ ನೀವು ತಿಳ್ಕೊಂಡಿದ್ದೀರಿ. ಹೌದಲ್ಲ, ಆಕ್ಚುಲಿ ಏನು ಹೇಳಿದೆ, ನಾನು ತಿಳ್ಕೊಳ್ಳಿಕ್ಕೆ ಕಾರಣಗಳಿವೆ. ಇಲ್ಲೀಗ ನಮ್ಮ ಸ್ಥಳೀಯರು ಆಗಿರುವಂತ ಅನ್ಸಾರ್ ಬೆಳ್ಳಾರೆ ಆಗಿರ್ಬೋದು, ಆಮೇಲೆ ಆರಿಫ್ ಬೆಳ್ಳಾರೆ, ಇವರೆಲ್ಲ ಅವರು ನಮ್ಮ ಹೆಮ್ಮೆಯ ಸದಸ್ಯರು, ಆ ಭಾಗದ ಸದಸ್ಯರು. ಹೌದು. ಇವರೆಲ್ಲ ಈ ಕಡೆ ಏನು ಅಂತ ಹೇಳಿದ್ರೆ ನಮಗೆ ಸ್ಥಳೀಯ ಮಟ್ಟದಲ್ಲಿ ಸವಲತ್ತುಗಳನ್ನು ಸಿಗದಾಗ ಫ್ರೆಂಡ್ಸ್ ಮೂಲಕ ಅನೇಕ ಸವಲತ್ತುಗಳನ್ನು ಇವರು ಮಾಡಿಕೊಟ್ಟಿರ್ತಾರೆ. ಈ ಮೂಲಕ ಇಲ್ಲಿ ಪ್ರಚಲಿತದಲ್ಲಿ ಸುಳ್ಯ ತಾಲೂಕು, ಬೆಳ್ಳಾರೆ ಈ ಭಾಗದಲ್ಲಿ ಹೆಚ್ಚು ಪ್ರಚಲಿತದಲ್ಲಿದೆ. ಅನೇಕ ಒಂದು ಸಾಮಾಜಿಕ ರಂಗಗಳಲ್ಲಿ ಆಗಿರ್ಬೋದು ಅಥವಾ ಶೈಕ್ಷಣಿಕ ರಂಗದಲ್ಲಿ ಆಗಿರ್ಬೋದು, ಎಲ್ಲ ರಂಗದಲ್ಲೂ ಕೂಡ ನನಗೆ ನಿಜವಾಗ್ಲೂ ಕೂಡ ಒಂದು ಅಚ್ಚುಮೆಚ್ಚಿನ ಒಂದು ಸಂಸ್ಥೆ. ನಾನು ಈ ಹಿಂದೆ ಬೆಳ್ಳಾರಿಯಲ್ಲಿ ಕಾರ್ಯಕ್ರಮದಲ್ಲಿ ರಶೀದ್ ವಿಟ್ಲ ಅವರನ್ನು ನಾನು ಸಂಪರ್ಕ ಮಾಡಿದ್ದೆ. ಬಹುಶಃ ರಶೀದ್ ವಿಟ್ಲ ನಿಮಗೆ ನೆನಪಿರಬಹುದು.
ಆ, ಅಲ್ಲಿ ಕೂಡ ನೀವು ಈ ವಿಚಾರಗಳನ್ನ ಹೇಳಿದಾಗ ನನಗೆ ಕೂಡ ತುಂಬಾ ಖುಷಿಯಾಗಿತ್ತು. ನಾನು ಕೂಡ ಹೇಳಿದ್ದೆ, ನಾನು ಕೂಡ ಇದ್ರೊಂದು ಭಾಗವಾಗ್ಬೇಕು ಅಂತ ನಾನು ಕೂಡ ನಿಮ್ಮಲ್ಲಿ ಹೇಳಿದ್ದೆ. ಬಹುಶಃ ನಿಮ್ಗೆ ನೆನಪಿರ್ಬೋದು. ಹೌದು. ಹಾಂ ಹಾಂ ಹಾಂ. ಓಕೆ, ಎಸ್ ಶರೀಫ್ ಅವರೇ, ಹೇಳಿ ಸರ್. ತಾವು ಒಂದು ಭಾಗ ಆಗಬೇಕು, ಈ ಮೂಲಕ ತಮ್ಮ ಪರಿಚಯವನ್ನು ಕೂಡ ಮಾಡಿಕೊಂಡ್ರಿ. ಸೊ ಥ್ಯಾಂಕ್ ಯು ಒಂದಷ್ಟು ನಿಮ್ಮ ಹಾರೈಕೆ ಮಾತುಗಳಿಗೆ. ಸರ್, ನನಗೆ ಕೊನೆಯದಾಗಿ ಒಂದು ಹೇಳಿಕ್ಕಿರುವಂತದ್ದು, ಹಾ, ರಶೀದ್ ವಿಟ್ಲ ಅವರೇ, ನಿಜವಾಗಿ ಕೂಡ ನಿಮ್ಮ ಈ ಒಂದು ಸಮಾಜ ಸೇವೆ ಆಗಿರ್ಬೋದು, ಇದೆಲ್ಲ ನಮ್ಮಂತಹ ಯುವಕರಿಗೆ ಒಂದು ಮಾರ್ಗದರ್ಶನ ಅಂತ ಹೇಳ್ತೇನೆ. ನೀವೆಲ್ಲ ನಮಗೆ ಒಂದು ಪ್ರೇರಣೆಯನ್ನು ನೀಡ್ತಾ ಇದ್ದೀರಿ. ಸೊ ನಾವು ಕೂಡ ಸಮಾಜದಲ್ಲಿ ಸಮಾಜ ಸೇವೆಗಳ ಮೂಲಕ ಮುಂದಕ್ಕೆ ಬರ್ಲಿಕ್ಕೆ ನೀವು ಕೂಡ ನಮಗೆ ಇಲ್ಲ, ನಾವು ನೋಡಿ ಶರೀಫ್ ಅವರೇ, ನಾವು ಏನು ಮಾಡ್ತಾ ಇಲ್ಲ. ನಾವು ಜಸ್ಟ್ ಇದರಲ್ಲಿ ಒಂದು ಪೋಸ್ಟ್ ಮ್ಯಾನ್ ಕೆಲಸ ಮಾತ್ರ ಮಾಡ್ತಾ ಇರೋದು. ನಮ್ಮಲ್ಲಿ ತುಂಬಾ ದಾನಿಗಳಿದ್ದಾರೆ, ತುಂಬಾ ಉದಾರಿಗಳಿದ್ದಾರೆ. ಅವರು ನೀಡುವಂತ ಒಂದು ಸಹಕಾರವನ್ನು ಯಾರಿಗೆ ಅಶಕ್ತರಿದ್ದಾರೆ, ಯಾರಿಗೆ ಉಪಯುಕ್ತವಾಗಿ ನಮಗೆ ಯಾರಿಗೆ ಕೊಡಬೇಕು ಅಂತ ಇದೆ, ಅವರಿಗೆ ನಾವು ಅದನ್ನು ಒಂದು ಏನು ಹ್ಯಾಂಡ್ ಓವರ್ ಮಾಡುವಂತ ಒಂದು ಪೋಸ್ಟ್ ಮ್ಯಾನ್ ಕೆಲಸವನ್ನು ಮಾಡ್ತಾ ಇದ್ದೇವೆ ಅಷ್ಟೇ. ಅಲ್ಲ, ಯಾವುದೇ ಆಗಿರ್ಲಿ ಸರಿ, ಈಗ ಪೋಸ್ಟ್ ಮ್ಯಾನ್ ಆಗಿರ್ಲಿ ಅಥವಾ ಬೇರೆ ಯಾವುದೇ ಮೂಲಕ ನೀವು ಸಂಪರ್ಕ ಕಲ್ಪಿಸುವುದಾಗಿರ್ಬೋದು, ಆದ್ರೆ ಅದನ್ನು ತಲುಪಿಸಿದಾಗ ಮಾತ್ರ ಅದಕ್ಕೊಂದು ವ್ಯಾಲ್ಯೂ ಬರುವಂತದ್ದು. ಈಗ ದಾನಿಗಳು ಎಷ್ಟು ಬೇಕಾದ್ರೆ ಇದ್ದಾರೆ, ಅಥವಾ ದಾನವನ್ನು ನೀಡಲಿಕ್ಕೆ ಯಾರು ಬೇಕಾದ್ರೂ ಮುಂದೆ ಬರ್ತಾರೆ, ಆದ್ರೆ ಅರ್ಹರಿಗೆ ಅದನ್ನು ತಲುಪಿಸುವಂತ ವ್ಯವಸ್ಥೆ ಮಾತ್ರ ಆಗ್ಬೇಕಾಗಿರುತ್ತೆ. ಈ ನಿಟ್ಟಿನಲ್ಲಿ ನಾನು ಹೇಳ್ತಾ ಇರೋದು, ನಿಮ್ಮಂತಹ ಎಂಟ್ರೆನ್ಸ್ ಮೂಲಕ ಇದು ಅರ್ಹರಿಗೆ ತಲುಪ್ತಾ ಇದೆ ಅಂತ ಹೇಳುವಂತದ್ದು ಬಹಳ ಸಂತೋಷದ ವಿಚಾರ. ಥ್ಯಾಂಕ್ ಯು. ಎಸ್ ಸರ್, ಥ್ಯಾಂಕ್ ಯು ಶರೀಫ್ ಅವರೇ, ಥ್ಯಾಂಕ್ ಯು. ಧನ್ಯವಾದಗಳು. ಓಕೆ, ಧನ್ಯವಾದಗಳು. ಒಂದು ಸಣ್ಣ ವಿರಾಮ ತೆಗೆದುಕೊಳ್ಬೇಕು ವೀಕ್ಷಕರೇ, ಮತ್ತೆ ಬರ್ತೇವೆ ಒಂದು ಬ್ರೇಕ್ನ ಬಳಿಕ.
ಮತ್ತೊಮ್ಮೆ ನಿಮ್ಮೊಂದಿಗೆ ರಶೀದ್ ವಿಟ್ಲ ಅವರು ಫ್ರೆಂಡ್ಸ್ ಕಳೆದ 8 ವರ್ಷಗಳಿಂದ ವೈದ್ಯಕೀಯ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡದ್ದು, ವೈದ್ಯಕೀಯ ಮತ್ತು ಸಾಮಾಜಿಕ ಸೇವೆಯಲ್ಲಿ ಕೋವಿಡ್ ಸಂದರ್ಭದಲ್ಲಂತೂ ಭಾಳಷ್ಟು ಸೇವೆಯೊಂದಿಗೆ ಅವರು ಮುಂದುವರೆದಿದ್ದಾರೆ. ಅವರು ಹೇಳುವಾಗ ಫೋನ್ ಮಾಡುವಾಗ ಗೊತ್ತಾಯಿತು ಇದು ಕೇವಲ ವೆನ್ಲಾಕಿಗೆ ಅಷ್ಟೇ ಸೀಮಿತ ಅಲ್ಲ ಅಂತ ಅನ್ನೋದು. ಉಳಿದ ತಾಲೂಕುಗಳಿಗೂ ಕೂಡ ಹೋಗಿದ್ದೀರಾ, ಅಲ್ಲಲ್ಲಿ ತಂಡಗಳನ್ನು ಮಾಡ್ಕೊಂಡಿದ್ದೀರಾ, ಹೇಗೆ? ಹೌದು, ಅಂದರೆ ನಾನು ಮೊದಲಿಗೆ ಹೇಳಿದೆ ನಿಮ್ಮಲ್ಲಿ, ನಾವು ಒಟ್ಟು 61 ಮಂದಿ ಇದರಲ್ಲಿ ಸಮಾನ ಮನಸ್ಕ ಸದಸ್ಯರಿದ್ದಾರೆ. ಇದರಲ್ಲಿ ನಮ್ಮಲ್ಲಿ ಪತ್ರಕರ್ತರಿದ್ದಾರೆ, ಬಿಸ್ನೆಸ್ ಮ್ಯಾನ್ ಇದ್ದಾರೆ, ವಕೀಲರು ಇದ್ದಾರೆ, ಇಂಜಿನಿಯರ್ಗಳಿದ್ದಾರೆ, ವೈದ್ಯರುಗಳಿದ್ದಾರೆ, NRI ಸದಸ್ಯರು ವಿಶೇಷವಾಗಿ. ಅಂದರೆ ಈ 61 ಮಂದಿಯಲ್ಲಿ ಸುಮಾರು 26 ಮಂದಿ NRI ಸದಸ್ಯರು ನಮ್ಮಲ್ಲಿದ್ದಾರೆ. ಇವರೆಲ್ಲರ ಸಹಕಾರದಿಂದ ನಾವು ಈ ಒಂದು ಏನು ಸೇವೆಯನ್ನು ಮಾಡ್ತಾ ಇದ್ದೇವೆ. ಇದರಲ್ಲಿ 2 ವರ್ಗ ಇದೆ ನಮ್ಮಲ್ಲಿ ಫ್ರೆಂಡ್ಸಲ್ಲಿ. 2 ವರ್ಗ ಹೇಗೆ ಅಂದರೆ, ಇದರಲ್ಲಿ ನಮಗೆ ಸೇವೆ ಮಾಡುವಂಥ ಅಂದರೆ ಗ್ರೌಂಡ್ ರೂಟ್ ವರ್ಕ್ ಮಾಡುವಂತಹ ಸದಸ್ಯರು, ಮತ್ತೊಂದು ಇದರಲ್ಲಿ ನಮಗೆ ಆರ್ಥಿಕ ಸಹಕಾರ ನೀಡುತ್ತಿರುವವರು. ಆರ್ಥಿಕ ಸಹಕಾರ ನೀಡುತ್ತಿರುವವರು ವಿದೇಶದಲ್ಲಿರ್ಬೋದು ಅಥವಾ ಊರಲ್ಲೇ ಇರ್ಬೋದು. ಮತ್ತು ಇದರಲ್ಲಿ ವರ್ಕ್ ಮಾಡುವವರು, ಫೀಲ್ಡ್ ವರ್ಕ್ ಮಾಡುವವರು ಅವರು ಕೂಡ ಇದ್ದಾರೆ. ಹಾಗೆ 2 ಸಮ್ಮಿಲಿತವಾದಾಗ ನಮಗೆ ಸುಸೂತ್ರವಾಗಿ ನಮಗೆ ಈ ಒಂದು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಅಧ್ಯಕ್ಷರು ಹನೀಫಾಜಿ ಅವರೊಬ್ಬ ಚುರುಕಿನ ಕೆಲಸ ಮಾಡುವಂಥ ಒಂದು ವ್ಯಕ್ತಿ. ಅವರು ಉದ್ಯಮಿ ಆಗಿದ್ದುಕೊಂಡು ಕೂಡ ಅವರು ಒಂದು ದಿವಸದಲ್ಲಿ ಅವರು ಫ್ರೆಂಡ್ಸ್ ಸಂಸ್ಥೆ ಅಂತಲ್ಲ, ಅವರು ತುಂಬ ಸಂಘ ಸಂಸ್ಥೆಗಳಲ್ಲಿ ಅಧ್ಯಕ್ಷರುಗಳಾಗಿದ್ದಾರೆ. ಈಗ ಹಿದಾಯ ಫೌಂಡೇಶನ್ ಆಗಿರ್ಬೋದು, ಜಮಿಯತುಲ್ ಫಲಾಹ್, ಮತ್ತು ಬೇರೆ ಬೇರೆ ಸಂಸ್ಥೆ ಅಂದರೆ ಅಲ್ವಫಾ ಚಾರಿಟೇಬಲ್ ಟ್ರಸ್ಟ್, ಇಂಥ ಬೇರೆ ಬೇರೆ ಸಂಸ್ಥೆಯಲ್ಲಿ ಅವರು ಅಧ್ಯಕ್ಷರಾಗಿದ್ದಾರೆ. ಅವರು ಬೆಳಗ್ಗೆ 10-11 ಗಂಟೆ ತನಕ ಅವರ ಉದ್ಯಮವನ್ನು ನೋಡ್ತಾರೆ. ಬೆಳಗ್ಗೆ ಎದ್ದು 10-11 ಗಂಟೆ ತನಕ ಉದ್ಯಮದಲ್ಲಿ, ಆ ನಂತರ 11 ಗಂಟೆಯಿಂದ ರಾತ್ರಿ ತನಕ ಇದೇ ಫೀಲ್ಡ್ ವರ್ಕಲ್ಲಿ ಇರ್ತಾರೆ. ಅವರೊಬ್ಬ ಉದ್ಯಮಿ ಅಥವಾ ಒಬ್ಬ ಶ್ರೀಮಂತ ಒಬ್ಬ ಅಂತ ಯಾವುದೇ ಒಂದು ಬಿಮ್ಮಿಲ್ಲ ಅವರಿಗೆ. ಅವರ ನೇತೃತ್ವದಲ್ಲಿ ನಾವೆಲ್ಲ ಈ 60 ಸದಸ್ಯರು ಕೂಡ ಕಾರ್ಯಾಚರಿಸ್ತಾ ಇದ್ದಾರೆ. ಮತ್ತೊಂದು ನೀವು ಪ್ರಶ್ನೆ ಕೇಳಿದಂತ, ನೀವು ಬೇರೆ ಬೇರೆ ತಾಲೂಕಲ್ಲಿ ಏನು ತಂಡಗಳನ್ನು ಮಾಡಿದ್ದೀರಾ ಉತ್ತರ ಕೊಡಬೇಕು. ರಶೀದ್ ಅವರೇ, ಮುನೀರ್ ನಡುಪಳ್ಳ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಮುನೀರ್ ಅವರೇ. ನಮಸ್ತೆ ಸರ್. ನಮಸ್ತೆ, ಮಾತಾಡಿ. ಮೊದಲನೇದಾಗಿ ನಿಮಗೆ ಧನ್ಯವಾದ ಹೇಳ್ತಾ ಇದ್ದೇವೆ ಚಾನಲ್. ಎಸ್ ಸರ್, ಒಂದು ಒಳ್ಳೆಯ ಕಾರ್ಯಕ್ರಮ ಒಂದು ಮಾಡ್ತಾ ಇದ್ದೀರಾ. ಹಾಗೆ ಇವತ್ತು ಒಂದು ಫ್ರೆಂಡ್ಸ್ ಅವರ ಚಾರಿಟಿ ಅವರ ಒಂದು ಸೇವೆಯನ್ನು ನೀವು ಒಂದು ಪ್ರಚಾರ ಮಾಡ್ತಾ ಇದ್ದೀರಾ, ಪ್ರಚಾರ ಪಡಿಸಿ ಒಂದು ಸಮಾಜಕ್ಕೆ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದೀರಾ. ಧನ್ಯವಾದ ಮೊದಲನೇದಾಗಿ. ಮತ್ತೆ ರಶೀದ್ ವಿಟ್ಲ ಅವರು ಸಾಮಾಜಿಕ ಸೇವೆ ಫ್ರೆಂಡ್ಸ್ ಒಂದು ನಿರಂತರವಾಗಿ ಜನರಿಗೆ ಹೋಗಿ ಒಂದು ಒಳ್ಳೆಯ ಸೇವೆಯನ್ನು ಕೊಡ್ತಾ ಇದ್ದಾರೆ. ಒಂದು ಲಾಕ್ಡೌನ್ ಈಗ ಏನು ಊಟ ಕೊಡುವಂಥ ವ್ಯವಸ್ಥೆ ಒಂದು 3.5 ವರ್ಷದಿಂದ ಬಂದದ್ದು. ನಾವು 7-8 ವರ್ಷದಿಂದ ಮೆಡಿಕಲ್ ಸೇವೆ ಮಾಡ್ತಾ ಇದ್ದೇವೆ. ಆವಾಗ ಮಾಡುವಾಗ ಬೇರೆ ಬೇರೆ ಗ್ರಾಮಗಳಲ್ಲಿ ಸುಮಾರು ಒಂದು 7-8 ಗ್ರಾಮಗಳಲ್ಲಿ ಒಂದು ಪ್ರದೇಶವನ್ನು ದತ್ತು ತೆಗೆದುಕೊಂಡು ಆ ಪ್ರದೇಶದಲ್ಲಿ ಆ ಮನೆಗಳನ್ನೆಲ್ಲ ಸರ್ವೆ ಮಾಡಿಕೊಂಡು ಅಲ್ಲಿ ಅವರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳಾಗಿರ್ಬೋದು ಅಥವಾ ವೈದ್ಯಕೀಯ ಸೇವೆಗಳು, ತುಂಬ ಜನರಿಗೆ ವೈದ್ಯಕೀಯ ಸೇವೆ ಮಾಡುವಂಥ ನಾವು ಕೆಲಸವನ್ನು ಮಾಡಿದ್ದೇವೆ. ಅಂದರೆ ಅಲ್ಲಿ ಆ ಒಂದು ಪ್ರದೇಶವನ್ನು ನಾವು ಈಗ ಒಮ್ಮೆ ಸರ್ವೆ ಮಾಡಿದರೆ ಅಲ್ಲಿಗೆ ಬಿಟ್ಟು ಬಿಡೋದಿಲ್ಲ. ಆನಂತರ ಅಲ್ಲಿ ಏನು ಮಾಡ್ತೇವೆ, ಮೆಡಿಕಲ್ ಕ್ಯಾಂಪ್ಗಳಾಗಿರ್ಬೋದು, ಬ್ಲಡ್ ಕ್ಯಾಂಪ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಸೇವೆಗಳನ್ನು ಮಾಡೋದು. ಅಲ್ಲಿ ಟಾಯ್ಲೆಟ್ ಇಲ್ಲದ್ರೆ ಟಾಯ್ಲೆಟ್ ಮನೆ ರಿಪೇರಿ ಮಾಡಿಕೊಡೋದು, ಅಥವಾ ವಿಧವೆಯರಿದ್ದರೆ ಅವರು ಅಲ್ಲಿ ಅಶಕ್ತರಿದ್ದರೆ ಅವರಿಗೊಂದು ರೇಷನ್ ವ್ಯವಸ್ಥೆ ಮಾಡಿಕೊಡೋದು. ಇಂಥದ್ದನ್ನೆಲ್ಲ ಒಂದು 2 ವರ್ಷ ಆ ಒಂದು ಪ್ರದೇಶವನ್ನು ಅಬ್ಸರ್ವ್ ಅಲ್ಲಿ ಇಟ್ಟುಕೊಂಡು ನಾವಲ್ಲಿ ಕೆಲಸ ಮಾಡಿ ಅಲ್ಲಿ ಫುಲ್ಫಿಲ್ ಮಾಡುವಂಥದ್ದು ನಾವು ಮಾಡ್ತಾ ಇದ್ದೆವು. ಇದರಲ್ಲಿ ನಾವು ತುಂಬ ಗ್ರಾಮಗಳಿಗೆ ಹೋಗಿದ್ದೇವೆ. ಅಲ್ಲಿಂತ ತಂಡ ಅಲ್ಲ, ನಮ್ಮದು ಈಗ ಟೋಟಲ್ 61 ಮೆಂಬರ್ಸ್ ಕೂಡ ಒಂದೇ ಪ್ಲಾಟ್ಫಾರ್ಮಲ್ಲಿ ಇರುವಂಥದ್ದು, ಬೇರೆ ಬೇರೆ ತಂಡ ಅಂತಲ್ಲ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಹುತೇಕ ಎಲ್ಲ ತಾಲೂಕಿನ ಜನರು ಕೂಡ ನಮ್ಮ ಈ 61 ಜನರಲ್ಲಿ ಕೂಡ ಸದಸ್ಯರಿದ್ದಾರೆ. ಎಲ್ಲ ತಾಲೂಕಿನ ಸದಸ್ಯರಿದ್ದಾರೆ. ವೈದ್ಯಕೀಯ ಸೇವೆ ಅಂತ ಅಷ್ಟಕ್ಕೆ ಸೀಮಿತ ಅಲ್ಲ, ಅದು ಅಲ್ಲ ಎಲ್ಲಾ ರೀತಿಯ ಸಾಮಾಜಿಕವಾದಂತ ಎಲ್ಲಾ ರೀತಿಯ ಸಂಕಷ್ಟ. ನಮ್ದು ಮೇನ್ ಕಾನ್ಸೆಪ್ಟ್ ವೈದ್ಯಕೀಯ ಸೇವೆ. ಅದರ ಜೊತೆಗೆ ಇಂಥದ್ದೆಲ್ಲ ಬರುವಾಗ, ಈಗ ಉದಾಹರಣೆ ನಾನು ಹೇಳೋದಾದ್ರೆ ವೆನ್ಲಾಕ್ ಆಸ್ಪತ್ರೆಯಲ್ಲಿ ನಾವು 3.5 ವರ್ಷದಿಂದ ಸೇವೆ ಮಾಡ್ತಾ ಇರುವಾಗ ಅಲ್ಲೇ ತುಂಬಾ ಸಮಸ್ಯೆಗಳಿವೆ.
ಎಸ್ ಎಸ್ ಹೌದು. ಅಲ್ಲಿಯ ರೋಗಿಗಳು ನಮ್ಮನ್ನು ಸಂಪರ್ಕಿಸಿ ಹೇಳ್ತಾರೆ, ನೋಡಿ ನಮಗೆ ಸ್ಕ್ಯಾನಿಂಗ್ ಮಾಡ್ಲಿಕ್ಕೆ ಹಣ ಇಲ್ಲ, ಹಣ ಕೊಡಿ, ಅಥವಾ ಒಂದು ವಾಕರ್ ಬೇಕು. ನೀವು ಕೋವಿಡ್ ಬರುವುದಕ್ಕಿಂತ ಮೊದಲು ನೀವು ಆರಂಭ ಮಾಡಿರುವಂಥದ್ದು ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡೋದು, ಹೌದು, ಅಥವಾ ವೆನ್ಲಾಕೋ ಅಥವಾ ಇಲ್ಲ ಲೇಡಿ ಓಷನೋ ಇಲ್ಲಿವರಿಗೆ ಫುಡ್ ಕೊಡೋದು ಅಂತ ಅನ್ನೋದು. ಈ ಕೋವಿಡ್ ಟೈಮಲ್ಲಿ ಬಹಳ ಭಿನ್ನವಾದಂಥ ಸಮಸ್ಯೆಗಳು ನಿಮ್ಮ ಅನುಭವಕ್ಕೆ ಬರಲಿಲ್ವಾ? ಬಂದಿತ್ತು. ನೀವು ಅಂದರೆ ಜನ ಕೋವಿಡ್ ಸಂದರ್ಭದಲ್ಲಿ ನಮಗೆ ಗೊತ್ತಾದದ್ದು, ಹೌದು, ಜನ ಹೀಗಿದ್ದಾರೆ ಅಂತ ಅನ್ನುವಂಥದ್ದು. ಒಂದು ಹೊತ್ತಿನ ಊಟಕ್ಕೂ ಅಂದರೆ ಒಂದು ದಿನ ದುಡಿಯದೇ ಇದ್ರೆ ಒಂದು ಹೊತ್ತಿನ ಊಟ ಕೂಡ ಇಲ್ಲದಂತ ಇರುವಂಥ ಫಸ್ಟ್ ಹಮೀದ್ ಅಂತ ಹೇಳುವವರು ಕ್ವಶನ್ ಅದನ್ನೇ ಕೇಳೋದು. ಹೌದು, ಅದು ಕಳೆದ ಸಾರಿ ನಾವು ಕೋವಿಡ್ ಸಂದರ್ಭದಲ್ಲಿ ಈ ವಿಭಿನ್ನವಾದಂತಹ ನೀವು ಏನು ಹೇಳಿದ್ದೀರಿ, ಆ ಸಂದರ್ಭದಲ್ಲಿ ನಾವು ಏನು ಮಾಡಿದ್ದೇವೆ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕು ಈ ಭಾಗದಲ್ಲಿ ಸುಮಾರು 1,000ಕ್ಕಿಂತಲೂ ಮಿಗಿಲಾದಂತಹ ಆಹಾರದ ಕಿಟ್ಗಳನ್ನು, ಪೊಟ್ಟಣಗಳನ್ನು, ಅದು ಒಂದು ಒಳ್ಳೆ ವ್ಯಾಲ್ಯೂದ್ದು ಎಲ್ಲ ಮನೆಗಳಿಗೆ ಏನು ಕಷ್ಟದಲ್ಲಿದ್ದಾರೆ ಅಂತಹ ಮನೆಗಳಿಗೆ ಜಾತಿ ಧರ್ಮ ಭೇದ ಇಲ್ಲ ತಲುಪಿಸುವಂತಹ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಜೊತೆಗೆ ಕಳೆದ ವರ್ಷ ನಾವು ರಂಜಾನ್ ಈದ್ ಹಬ್ಬ ಇದೆಯಲ್ಲ ನಮ್ಮದು, ಈದ್ ಹಬ್ಬದಲ್ಲಿ ನಾವು ಯಾರು ನಮ್ಮಲ್ಲಿರುವಂಥ ಫ್ರೆಂಡ್ಸ್ ಸದಸ್ಯರು ಡ್ರೆಸ್ ತೆಗಿಲಿಕ್ಕಿಲ್ಲ. ಯಾವುದು ನಾವು ಈದ್ ಅಂತ ಹೇಳುವಾಗ ನಮಗೆ ಮುಖ್ಯವಾಗಿ ನಮ್ಮ ಡ್ರೆಸ್ ತಗೊಳ್ಳೋದು, ನೀವು ಮಾರ್ಕೆಟಲ್ಲಿ ನೋಡಿರ್ಬೋದು, ಫುಲ್ ತುಂಬಿರ್ತಾರೆ ಜನ. ನಾವು ಡ್ರೆಸ್ ತೆಗಿಲಿಲ್ಲ. ಆ ಡ್ರೆಸ್ಸಿನ ಅಮೌಂಟ್ ಏನಿದೆ ಅದನ್ನು ನಾವು ಕಲೆಕ್ಟ್ ಮಾಡಿಕೊಂಡು ಯಾರು ಕಷ್ಟದಲ್ಲಿರುವಂತಹ ಏನು ಈ ದಿನನಿತ್ಯ ಮೆಡಿಸಿನ್ ತಗೊಳ್ಳೋರು ಇದ್ದಾರೆ, BP, ಶುಗರ್, ಕ್ಯಾನ್ಸರ್, ಇದು ಏನು ಕಿಡ್ನಿ ಪೇಷಂಟ್ಸ್ ಎಲ್ಲ ಇದ್ದಾರೆ, ಡಯಾಲಿಸಿಸ್ ಆಗುವಂಥದ್ದು, ಹಾರ್ಟ್ ಪೇಷಂಟ್, ತುಂಬ ಬಡವರಿದ್ದಾರೆ, ತುಂಬ ಗ್ರಾಮೀಣ ಪ್ರದೇಶದಲ್ಲಿ ಇದ್ದಾರೆ. ಅಂಥವರನ್ನು ಹುಡುಕಿ ಅವರಿಗೆ 1 ತಿಂಗಳಿನ ಔಷಧಿಯನ್ನು ಕೊಡುವ, ನಮ್ಮ ಈ ಡ್ರೆಸ್ಸಿನ ಹಣವನ್ನು ಅವರಿಗೆ ಔಷಧಿ ಕೊಡ್ಲಿಕ್ಕೆ. ಅದು ಡ್ರೆಸ್ಸಿನ ಹಣ ಅಂತಲ್ಲ, ಈಗ ನಾವು ಉದಾಹರಣೆಗೆ ನಮಗೆ ಒಂದು ಪ್ಯಾಂಟ್ ಶರ್ಟ್ ತೆಗೆಯುವಾಗ ಒಂದು 5,000 ರೂಪಾಯಿ ಬೇಕಾಗ್ಬೋದು, ಆದ್ರೆ ಸದಸ್ಯರು ಜಾಸ್ತಿ ಜನರದ್ದು ಎಷ್ಟು ಆಗ್ತಿದೆ, ಎಲ್ಲ ಸದಸ್ಯರು ಸುಮಾರು ನಮ್ಮ ಸದಸ್ಯರು ಡ್ರೆಸ್ಸಿನ ಹಣ ಅಂತಲ್ಲ, ಇಂಥ ಒಂದು ಒಳ್ಳೆ ಕಾನ್ಸೆಪ್ಟ್ ಅಂತ ಹೇಳುವಾಗ ಒಂದು 2-3 ಲಕ್ಷ ಜಾಸ್ತಿ ಬರ್ತಾ ಇತ್ತು. ಹೌದು, ಬಂದಿದೆ ಕೂಡ. ಅದು ಒಬ್ಬ ಸದಸ್ಯರು ಒಳ್ಳೆ ಒಂದು ಅಮೌಂಟ್, ಹ್ಯೂಜ್ ಅಮೌಂಟ್ ಕೊಟ್ಟಿದ್ದಾರೆ. ಇದರಿಂದ ನಾವು ಏನು ಮಾಡಿದ್ದೇವೆ ಅಂದ್ರೆ ಸುಮಾರು ಒಂದು ತಿಂಗಳ ಮದ್ದನ್ನು ಸುಮಾರು ಒಂದು 100ಕ್ಕಿಂತಲೂ ಹೆಚ್ಚಿನ ಫ್ಯಾಮಿಲಿಗೆ ಕೊಟ್ಟಿದ್ದೇವೆ ಕಳೆದ ವರ್ಷ. ಜೊತೆಗೆ ರೇಷನ್ ಕೊಟ್ಟಂಥದ್ದು ಈ ವರ್ಷ ಕೂಡ ಹಾಗೆ ರೇಷನ್ ಕಿಟ್ ಆಗಿರ್ಬೋದು, ಔಷಧಿ ಆಗಿರ್ಬೋದು, ಇಂಥದ್ದು ಕೊಟ್ಟುವುದರ ಜೊತೆಗೆ ಆಕ್ಸಿಜನ್ ಕಿಟ್ ಅನ್ನು ಕೂಡ ಯಾರಿಗೆ ತುರ್ತು ಅವಶ್ಯಕತೆ ಇರುವಾಗ ಕೊಡುವಂತ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಈ ಆಕ್ಸಿಜನ್ ಕಿಟ್ ನಾನು ಕೇಳಿದೆ, ಅದು ಹೇಗೆ ಮನೆಗೆ ನೀವು ತಲುಪಿಸ್ತಾ ಇದ್ದೀರಾ? ಹೌದು. ಅಂದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಮಂಗಳೂರಲ್ಲಿ ತುಂಬಾ ಉತ್ತರ ಬಯಸ್ತೇನೆ. ಮುನೀರ್ ಅವರು ನಮ್ಮ ಮುನೀರ್ ನಡುಪಳ್ಳ ಅವರು ನೇರ ಸಂಪರ್ಕ. ನಮಸ್ಕಾರ ಮುನೀರ್ ಅವರೇ, ಮಾತಾಡಿ. ಕಟ್ಟಾಯ್ತು ಆಗ. ಇದು ಹಸಿರು ತಣಿಸುವ ಸೇವೆ ಜೊತೆಗೆ ಒಂದು ಅನಾರೋಗ್ಯ ಪೀಡಿತವಾಗಿ ಚಿಕಿತ್ಸೆಗೆ ಒಂದು ಡಿಸ್ಚಾರ್ಜ್ ಮಾಡುವಾಗ ಹಣ ಇಲ್ಲದಿರುವಾಗ ಎಂಪ್ರೆನ್ಸ್ ಅವರು ಒಳ್ಳೆ ಡಿಸ್ಚಾರ್ಜ್ ಮಾಡಿ ಒಂದು ಇದು ಮಾಡ್ತಾ ಇದ್ದಾರೆ. ಮೊನ್ನೆ ನಮ್ಮ ಊರಿನ ಒಂದು 3 ವರ್ಷದವರನ್ನು ಡಿಸ್ಚಾರ್ಜ್ ಮಾಡಿದ್ದಾರೆ. ರಶೀದ್ ವಿಟ್ಲ ಅವರು ಸಂಪರ್ಕಿಸಿದಾಗ ಅವರು ಒಳ್ಳೆ ಒಂದು ಇದು ರೆಸ್ಪಾನ್ಸ್ ಮಾಡ್ತಿದ್ದಾರೆ ಜನ. ಇನ್ನಷ್ಟು ಸೇವೆ ಆಗುವಾಗ ದಾನಿಗಳು, ಇನ್ನು ಹೆಚ್ಚಿನ ದಾನಿಗಳು ಎಂಪ್ರೆನ್ಸ್ ಅನ್ನು ಕೈ ಜೋಡಿಸಿದರೆ ಇನ್ನು ಒಳ್ಳೆಯ ಒಂದು ಸೇವೆ ಮಾಡ್ಬೋದು ನನ್ನ ಅನಿಸಿಕೆ. ಇನ್ನಷ್ಟು ಸೇವೆ ಆಗಲಿ ಅಂತ. ಥ್ಯಾಂಕ್ ಯು ಮುನೀರ್ ಅವರೇ. ಓಕೆ ಸರ್, ಒಳ್ಳೆದಾಗಲಿ. ಎಸ್, ಥ್ಯಾಂಕ್ ಯು ಮುನೀರ್. ಎಸ್ ಸರ್, ಹೇಳ್ತಾ ಇದ್ರಿ. ಹೌದು, ಅದೇ ಈ ಕೋವಿಡ್ ಸಂದರ್ಭದಲ್ಲಿ ಹೌದೇ ನೀವು ಆಕ್ಸಿಜನ್ ಬಗ್ಗೆ. ಹೌದು, ಆಕ್ಸಿಜನ್ ಇದು ಬಹುಶಃ ಜಂಬೋ ಸಿಲಿಂಡರ್ ಅಂತ ಹೇಳ್ತೇವೆ, 10 kg ವೇಟ್, ಅದು ಬಹಳ ಸುಲಭವಾಗಿ ಅದನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸಾಧಾರಣ ಎಷ್ಟು ಕೊಟ್ಟಿದ್ದೀರಿ, ಎಲ್ಲೆಲ್ಲಿ? ಈಗ ನಾವು ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ತುಂಬ ಸಂಘ ಸಂಸ್ಥೆಗಳು ಕೊಡ್ತಾ ಇದೆ. ಮಂಗಳೂರಲ್ಲಿ ಈಗ ವೆಲ್ನೆಸ್, ಬಿ ಹ್ಯೂಮನ್ ಅಂತ ಸಂಸ್ಥೆಗಳಾಗಿರ್ಬೋದು, ಅಥವಾ ಕೆಲವೊಂದು ರಾಜಕೀಯ ಪಕ್ಷದವರು ಕೂಡ ಇದು ಮಾಡ್ತಾ ಇದ್ದಾರೆ.
ನಮ್ಮದು ಕೂಡ ಫ್ರೆಂಡ್ಸಲ್ಲಿ ಕೂಡ ನಮಗೆ ಬೇಡಿಕೆ ಬಂದಂಥ ಸಂದರ್ಭದಲ್ಲಿ ಕೆಲವೊಂದು ಈಗ ತುರ್ತು ಅವಶ್ಯಕತೆ ಇರುವಂಥ ಆ್ಯಂಬುಲೆನ್ಸಲ್ಲಿ ಆಕ್ಸಿಜನದ್ದು ವ್ಯವಸ್ಥೆ ಇರೋದಿಲ್ಲ. ಒಂದು ಊರಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಅಲ್ಲಿನ ಯುವಕರು ಅಲ್ಲಿನ ಯೂತ್ ಫೆಡರೇಷನ್ ಸೇರಿಕೊಂಡು ಒಂದು ಆ್ಯಂಬುಲೆನ್ಸ್ ಮಾಡಿರ್ತಾರೆ. ಅವರಿಗೆ ಅದು ಆ್ಯಂಬುಲೆನ್ಸ್ ಎಲ್ಲ ಇದೆ, ಬಟ್ ಆಕ್ಸಿಜನ್ ಅದು ವ್ಯವಸ್ಥೆ ಇಲ್ಲ. ಅಂಥವರಿಗೆ ಆಕ್ಸಿಜನ್ ವ್ಯವಸ್ಥೆ ಮಾಡಿಕೊಟ್ಟಿದ್ದೇವೆ. ಅದು ಆಕ್ಸಿಜನ್ ಸಿಲಿಂಡರ್ ಜೊತೆಗೆ ಅದರ ಏನು ರೆಗ್ಯುಲೇಟರ್ ಕಿಟ್ ಅದನ್ನು ನಮಗೆ ದುಬೈಯಲ್ಲಿ ನಮ್ಮ NRI ಸದಸ್ಯರಿದ್ದಾರೆ, ಹನೀಫ್ ಪುತ್ತೂರು ಅಂತೇಳಿ. ಅದಕ್ಕೆ ನಮಗೆ ಅಲ್ಲಿಂದ ಅವರು ಕಳಿಸಿಕೊಟ್ಟಿದ್ದಾರೆ. ಇಲ್ಲಿ ಸಿಗುವುದಿಲ್ಲ, ಇಲ್ಲಿ ಬಾರಿ ಅದಕ್ಕೆ ಡಿಮ್ಯಾಂಡ್ ಇದೆ, ಮಾರ್ಕೆಟಲ್ಲಿ ಇಲ್ಲ. ಆದ್ದರಿಂದ ಅಲ್ಲಿಂದ ಕಳಿಸಿಕೊಟ್ಟು ಅಲ್ಲಿಂದ ನಾವು ತರಿಸಿಕೊಂಡು ಇಲ್ಲಿ ಕೊಟ್ಟಂತಹ ಸಂದರ್ಭ ಕೂಡ ಇದೆ. ಮತ್ತು ಕನ್ಸಂಟ್ರೇಟರ್ ಅಂತೇಳಿ ಅದೊಂದು ಎಲೆಕ್ಟ್ರಿಕ್ ಇದು ಏನು ಒಂದು ಆಕ್ಸಿಜನ್ ಸಿಲಿಂಡರ್, ಅದರಲ್ಲಿ ಆಕ್ಸಿಜನ್ ಉತ್ಪತ್ತಿಯಾಗಿದ್ದು ಅಂತ ಅದನ್ನು ಕೂಡ ನಾವು ತಂದಿಟ್ಟಿದ್ದೇವೆ. ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಕೊಡಲಿಕ್ಕೆ. ಈಗ ನಾವು ಅದು ಲೆಕ್ಕ ಈಗ ನನ್ನಲ್ಲಿ ಇದು ನಿಖರವಾದಂತಹ ಇದಿಲ್ಲ, ಆದರೆ ತುಂಬ ಆ್ಯಂಬುಲೆನ್ಸ್ಗಳಿಗೆ ಕೂಡ ರೋಗಿಗಳಿಗೂ ಕೂಡ ಕೊಟ್ಟಂತ ವ್ಯವಸ್ಥೆ ಮಾಡಿದೆ ಗ್ರಾಮೀಣ ಪ್ರದೇಶಗಳಲ್ಲಿ. ಈಗ ಸಿಟಿ ಏರಿಯಾ ಮಂಗಳೂರಲ್ಲಿ ತುಂಬ ಸಂಘ ಸಂಸ್ಥೆಗಳು ಕೊಡ್ತಾ ಇದ್ದಾರೆ, ಇದು ಮಾಡ್ತಾ ಇದ್ದಾರೆ. ಆದರೆ ನಮಗೆ ಬೆಂಗಳೂರಿನಲ್ಲಿ ನೋಡುವಾಗ ನಾವು ಫಸ್ಟಿಗೆ ಈಗ ಬೆಂಗಳೂರಲ್ಲಿ ತುಂಬ ಈ ಇಶ್ಯೂ ತುಂಬ ಸೀರಿಯಸ್ ಆಗಿತ್ತು. ಅಷ್ಟು ಮಂಗಳೂರಲ್ಲಿ ಆಗಲಿಲ್ಲ. ಇಲ್ಲಿ ತುಂಬ ಖಾಸಗಿ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬೇಕಾದಷ್ಟು ಆಕ್ಸಿಜನ್ ಬೆಡ್ಗಳಿವೆ, ಎಲ್ಲ ವ್ಯವಸ್ಥೆ ಇದೆ. ಇದು ನಾವು ಮನೆಗೆ ಏನಾದರೂ ಅವಶ್ಯಕತೆ ಇದ್ರೆ ಬೆಂಗಳೂರಿನ ನಂತರದಲ್ಲಿ ಸ್ವಲ್ಪ ಸಮಯಗಳ ನಂತರ ಇಲ್ಲಿ ಕೂಡ ಇದು ಯಾವುದು ವೆಂಟಿಲೇಷನ್ ಇಲ್ಲ ಅನ್ನುವಂಥ ಕೆಲವು ಸಮಸ್ಯೆಗಳು ಬಂತು. ICU ಬೆಡ್ಗಳಿಲ್ಲ, ಸಿಗ್ತಾ ಇಲ್ಲ ಅನ್ನುವಂಥ ಕೆಲವು ಸಮಸ್ಯೆಗಳು ಬಂದು ಆಗ ಅದು ನಿಮ್ಮ ಗಮನಕ್ಕೆ ಬಂದಿತ್ತ? ಹೌದು, ಆಗ ಇನ್ನೂ ನಾವು ತಯಾರಾಗಿರ್ಲಿಲ್ಲ, ಆವಾಗ ನಾವು ಪ್ರಿಪೇರ್ ಆಗಿರ್ಲಿಲ್ಲ. ಹೌದು, ಅದೇ ಅದು ಕೂಡ ನಮ್ಮ ಗಮನಕ್ಕೆ ಅಂತ ರೋಗಿಗಳು ಕೂಡ ಬಂದಿದ್ದಾರೆ. ಬಂದು ನಾವು ಯಾವ ಆಸ್ಪತ್ರೆಗಳಲ್ಲಿದ್ದಾರೆ ಆ ಆಸ್ಪತ್ರೆಗಳನ್ನು ಸಂಪರ್ಕಿಸಿ ಅವರಲ್ಲಿ ಮಾತಾಡಿಕೊಂಡು ಅಲ್ಲಿ ಇಲ್ಲ ಅಂತಾದ್ರೆ ಮತ್ತೊಂದು ಬೇರೆ ಆಸ್ಪತ್ರೆಗೆ ಅಥವಾ ವೆನ್ಲಾಕ್ ಆಸ್ಪತ್ರೆಗೆ ಕಳಿಸುವಂತ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಆದ್ರೆ ಅದು ದೊಡ್ಡ ಒಂದು ಇದಾಗಿ ಬರಲಿಲ್ಲ, ಸಮಸ್ಯೆಯಾಗಿ ಬರಲಿಲ್ಲ. ಯಾಕಂದ್ರೆ ತಕ್ಷಣ ಇಲ್ಲಿನ ಏನು ಆಡಳಿತ ಇದೆ ಅದಕ್ಕೆ ಬೇಕಾದಂತ ವ್ಯವಸ್ಥೆ ಮಾಡಿದೆ ಅಂತ ನನ್ನ ಅನಿಸಿಕೆ. ಅಂದರೆ ಈ ಕೋವಿಡ್ನ ಸಂದರ್ಭದಲ್ಲಿ ಅಂದರೆ ಇದು ಆರೋಗ್ಯ ಆಗಿರ್ಬೋದು, ಇದರ ಜೊತೆಗೆ ಆರ್ಥಿಕವಾದಂಥ ಸಂಕಷ್ಟದಲ್ಲಿ ಬಿದ್ದಂಥ ಜನ, ಒಂದೆಡೆಯಲ್ಲಿ ತೀರಾ ಬಡವರು, ಮಧ್ಯಮ ವರ್ಗದ ಜನ ಇನ್ನೊಂದು, ಅವರು ಹೇಳುವುದಿಲ್ಲ, ಅದು ಇನ್ನೊಬ್ಬರಿಗೆ ಗೊತ್ತೂ ಆಗುವುದಿಲ್ಲ. ಇಂಥ ಸಮಸ್ಯೆಗಳೆಲ್ಲ ಬಂದದ್ದಿದೆಯಾ ಅಥವಾ ತಾವು ಗುರುತಿಸಿದ್ದಿದೆಯಾ? ಹೌದು, ಇದೆ ತಮ್ಮಲ್ಲಿ. ಹೌದು, ಈ ಬಾರಿ ನಾವು ಏನು ಕೋವಿಡ್ ಕಿಟ್ ಅಂತ ನಾನು ಹೇಳಿದೆ, ರೇಷನ್ ಕಿಟ್. ಆಕ್ಚುಲಿ ಈ ರೇಷನ್ ಕಿಟ್ ಬಡವರ ಮನೆಗೆ ಏನು ನಾವು ನೋಟ್ ಮಾಡಿರ್ತೇವೆ ಅಶಕ್ತರು ಅಂತ ಹೇಳಿ, ಅವರ ಮನೆ ಈಗ ತೀರಾ ಬಡವರಿದ್ದಾರೆ, ಅವರ ಮನೆಯನ್ನು ಎಲ್ಲ ಸಂಘ ಸಂಸ್ಥೆಗಳು ಗುರುತಿಸ್ತವೆ, ಎಲ್ಲ ಸಂಘ ಸಂಸ್ಥೆಗಳು ಅಲ್ಲಿ ಕೊಂಡೋಗಿ ಕೊಡ್ತೇವೆ. ಆದ್ರೆ ಮಧ್ಯಮ ವರ್ಗದವರು ಏನಿದ್ದಾರೆ ಅವರ ಮನೆ ನೋಡುವಾಗ ದೊಡ್ಡದಿರ್ಬೋದು, ಅವರ ಮನೆಯಲ್ಲಿ ಕಾರ್ ಇರ್ಬೋದು ಅಥವಾ ಊಟ ಕೊಡುವಂತ ವ್ಯವಸ್ಥೆ ನೋಡುವಾಗ ಒಂದು ಗ್ರೂಪ್ನವರು ಬಂದ್ರು, ಹೌದು, ಕೊಟ್ರು, ಅದೇ ಜನ ಎರಡನೇ ಗ್ರೂಪ್ನವರು ಬಂದ್ರು, ಅದೇ ಗ್ರೂಪ್ನವರು ತಗೊಂಡ್ರು, ಅದು ವೇಸ್ಟ್ ಆಗ್ತದೆ. ಏನ್ ಮಾಡ್ತಾರೋ ಅಂತ ಗೊತ್ತಿಲ್ಲ. ಅಂದ್ರೆ ಒಂದು ರೀತಿಯಲ್ಲಿ ಅದು ಅವರಿಗೂ ಒಂದು ರೀತಿಯ ಇದು ಹುಟ್ಟು, ಅಂದ್ರೆ ಆ ಮಟ್ಟದ ಜನ, ಅಂದ್ರೆ ಬೀದಿಯಲ್ಲಿ ಇರುವಂತ ಜನ ಅವರು ಅಥವಾ ಸಾಮಾನ್ಯ ಕೂಲಿ ಕಾರ್ಮಿಕರು ಏನು 2 ಅಥವಾ 3 ಕಡೆಗಳಿಂದ ಬರುವಂತ ಅನ್ನವನ್ನು ಕೂಡ ಸೇರಿಸಿಕೊಂಡು ಅವರು ತಗೊಂಡು ಹೋಗ್ತಾರೆ. ಸೊ ಇದು ಒಂದು ರೀತಿಯ ಅವರ ಮನೋಭೂಮಿಕೆಯನ್ನು ಬದಲು ಮಾಡಿದ್ವು. ಬಹುಶಃ ಕೋವಿಡ್ಗಿಂತ ಮೊದಲು ಅವರು ಒಂದು ಹೊತ್ತಿನ ಊಟಕ್ಕೂ ತಿಂತಾ ಇದ್ರೇನು, ಕೋವಿಡ್ನ ನಂತರದಲ್ಲಿ ಒಂದೇ ಹೊತ್ತಲ್ಲಿ 2-3 ಬಗೆಯ ಆಹಾರಗಳು ಸಿಗ್ತಾ ಇರುವಂತ ಸಂದರ್ಭಗಳು. ಅಂದ್ರೆ ನಾನು ಆ ಹೇಳಿರುವಂತದ್ದು ಅಲ್ಲೂ ಕೂಡ ಈ ಸಂದರ್ಭದಲ್ಲಿ ಅಂತದ್ದು ಸಂಸ್ಥೆಗಳೇ ಬದುಕಿಸಿದ್ದವರು ಅಲ್ಲ. ಈ ಬಾರಿ ನೀವು ಹೇಳಿದಾಗೆ ಕೋವಿಡ್ ಸಂದರ್ಭದಲ್ಲಿ ತುಂಬಾ ಸಂಘ ಸಂಸ್ಥೆಗಳು ಪೈಪೋಟಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ. ನಾ ಮುಂದು ಅಂತ ಹೇಳಿ ಕೆಲಸ ಮಾಡ್ತಾ ಇದೆ. ಇಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಮಸ್ಯೆ ಆಗಲಿಲ್ಲ, ಎಲ್ಲಾ ಸಂಘ ಸಂಸ್ಥೆಗಳು ಕೂಡ ತುಂಬಾ ಕೆಲಸ ಮಾಡಿದೆ. ಆವಾಗ ಮಾಡುವಾಗ ನೀವು ಹೇಳಿದಾಗೆ ಒಂದು ಸಂಸ್ಥೆ ಕೊಟ್ಟು ಮತ್ತೊಂದು ಸಂಸ್ಥೆ ಇದು ಮಿಸ್ಯೂಸ್ ಆಗುವಂತ ಸಂದರ್ಭ ಕೂಡ ಇತ್ತು. ಆವಾಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಅವರು ಒಂದು NGOs ಒಂದು ಕೋಆರ್ಡಿನೇಷನ್ ಗ್ರೂಪ್ ಮಾಡಿದ್ರು. ಕೋಆರ್ಡಿನೇಷನ್ ಗ್ರೂಪ್ ಮಾಡಿಕೊಂಡು ನೀವೆಲ್ಲಿ ಕೊಡ್ತಾ ಇದ್ದೀರಾ ಹಂಪನಕಟ್ಟೆಯಲ್ಲಿ, ಮತ್ತೊಂದು ಸಂಸ್ಥೆ ನೀವೆಲ್ಲಿ, ನಾವು ಹಂಪನಕಟ್ಟೆಯಲ್ಲಿ, ಹಾಗೆ ಕೊಡಬೇಡಿ, ಒಂದು ಸಂಸ್ಥೆಯವರು ಮಾತ್ರ ಕೊಡಿ, ನೀವು ಇಂಥ ಏರಿಯಾಕ್ಕೆ ಹೋಗಿ ಅಂತ ಹೇಳಿ ಎಲ್ಲರಿಗೊಂದು ಶೆಡ್ಯೂಲ್ ಮತ್ತೆ ಇದು ಲಿಸ್ಟ್ ಅನ್ನು ಮಾಡಿದ್ರು. ಎಲ್ಲ ಸಂಸ್ಥೆಯದ್ದು ಮಾಡಿಕೊಂಡು ಬೆಳಗ್ಗೆ ಯಾರು ಕೊಡಬೇಕು, ಮಧ್ಯಾಹ್ನ ಯಾರು ಕೊಡಬೇಕು, ರಾತ್ರಿ ಯಾರು ಕೊಡಬೇಕು, ಎಲ್ಲಿ ಕೊಡಬೇಕು ಅಂತ ಹೇಳುವಂಥ ಒಂದು ಕೋಆರ್ಡಿನೇಷನ್ ಗ್ರೂಪ್ ಮಾಡಿಕೊಂಡು
ಆ ರೀತಿ ಈಗ ಆ ಸಮಸ್ಯೆ ಇಲ್ಲ, ಮಿಸ್ಯೂಸ್ ಆಗ್ತಾ ಇಲ್ಲ. ಮೊದಲು ಆಗ್ತಾ ಇತ್ತು ನೀವು ಹೇಳಿದ ಹಾಗೆ. ನಾನು ಆಗ ಪ್ರಶ್ನೆ ಕೇಳಿದ್ರು, ಈ ಸ್ವಾಭಿಮಾನಿ ಜನ ಇದ್ದಾರಲ್ಲ, ಹೌದು, ಇಂಥವರಿಗೆ ತಲುಪಿಸುವಂಥದ್ದು. ಹೌದು, ಈ ಬಾರಿ ನಾವು ರೇಷನ್ ಕಿಟ್ ಅಂಥವರಿಗೆ ಇದು ಮಾಡಿದಂಥದ್ದು, ಪ್ರೊವೈಡ್ ಮಾಡಿದಂಥದ್ದು. ನಾವು ಏನಂದ್ರೆ ಈಗ ಇದು ಬಡವರು, ನಾನು ಹೇಳಿದ ಹಾಗೆ ಎಲ್ಲರೂ ಅವರನ್ನೇ ಕೇಂದ್ರೀಕರಿಸ್ತಾರೆ, ಅವರಿಗೆ ಕೊಂಡೊಯ್ದು ಕೊಡ್ತಾರೆ. ಒಂದೊಂದು ಮನೆಯಲ್ಲಿ 10-12 ಕಿಟ್ ಸಿಕ್ಕಿದ್ದು ಇದೆ, ರೇಷನ್ ಕಿಟ್. ಅವರಿಗೆ ಅದು ಅಗತ್ಯ ಇರುವುದಿಲ್ಲ. ಅದನ್ನು ನಾವು ಸಮೀಕ್ಷೆ ಮಾಡಿದ್ದೇವೆ. ಮಿಸ್ಯೂಸ್ ಕೂಡ ಮಾಡ್ತಾರೆ. ಹೇಗೆ ಮಾಡ್ತಾ ಇದ್ದಾರೆ ಅಂದ್ರೆ, ಎಲ್ಲರೂ ಅವರಿಗೆ ಕಣಿಕರದಲ್ಲಿ ಕೊಂಡೋಗಿ ಕೊಡ್ತಾರೆ, ಬಟ್ ಅವರಿಗೆ ಅಷ್ಟು ಅಗತ್ಯ ಇರುವುದಿಲ್ಲ. ಅದನ್ನು ಅವರು ಅರ್ಧ ಬೆಲೆಗೆ ಮಾರಾಟ ಮಾಡುವಂತ ಪರಿಸ್ಥಿತಿ ಕೂಡ ಇತ್ತು. ಒಬ್ಳು ಮಹಿಳೆ ಮೈಸೂರಿನಲ್ಲೇ ಏನೋ ಬಹುಶಃ ಫ್ರಿಜ್ ಅಲ್ಲಿ ಹೋಗಿ ತಗೊಂಡಿರ್ತಾರೆ ಕೆಲವರು ಅಂತ ಹೇಳಿ ಅನ್ನೋದಂತೂ ಒಂದು ಮಾತನ್ನ ಹೇಳಿದ್ರು. ಸಿಗ್ತಾ ಇರ್ತದೆ, ಎಲ್ಲ ಫ್ರಿಜ್ ಅಲ್ಲಿ ತಗೊಂಡು ಹೋಗ್ತಾರೆ, ನಮ್ಮವ್ರಿಗೆ ಏನು ಸಿಗುದಿಲ್ಲ ಅಂತ. ಅಲ್ಲ, ನಮಗೆ ಈ ಸಂದರ್ಭದಲ್ಲಿ ಹೀಗೆ ಕೊಡುವಾಗ ನಾವೊಂದು ಬಡವರ ಮನೆಗೆ ಕೊಡ್ಲಿಕ್ಕೆ ಹೋಗಿದ್ದೆವು. ಹತ್ತಿರದಲ್ಲಿ ಮತ್ತೊಂದು ಮನೆ ಇತ್ತು, ಸ್ವಲ್ಪ ಶ್ರೀಮಂತರಾಗಿ ಕಾಣ್ತದೆ. ಶ್ರೀಮಂತರ ಅಂದ್ರೆ ಒಂದು ಮಧ್ಯಮ ವರ್ಗದರಾಗಿ ಕಾಣ್ತಾ ಇತ್ತು. ಮನೆ ಚೆನ್ನಾಗಿದೆ, ಫಿನಿಶ್ ಆಗಿದೆ, ಮನೆ ಎದುರು ಒಂದು ಕಾರ್ ಇತ್ತು, ಕಾಂಪೌಂಡ್ ಇತ್ತು. ಆವಾಗ ನಮ್ಮ ಜೊತೆಗಿದ್ದವರು ಒಬ್ರು ಹೇಳಿದ್ರು, ಆ ಊರಿನವರು, ನೋಡಿ ನೀವು ಅವರಿಗೆ ಕೊಟ್ಟಿದ್ದೀರಲ್ಲ ಬಡವರಿಗೆ, ಅವರಿಗೆ ಬೇರೆ ಬೇರೆ ಸಂಸ್ಥೆಯವರು ಕೊಂಡೋಗಿ ಕೊಟ್ಟಿದ್ದಾರೆ. ನೀವು ಈ ಮನೆಯವರೊಂದು ಕೇಳಿ, ಈ ಮನೆಯವರಿಗೆ ಮನೆಗೆ ಮನೆ ಲೋನ್ ತಗೊಂಡಿದ್ದಾರೆ, ಕಾರಿಗೆ ಲೋನ್ ಇದೆ. ಅವರು ಈ ಮನೆ ಕಟ್ಟುವಾಗ ವಿದೇಶದಲ್ಲಿ ಉದ್ಯೋಗದಲ್ಲಿದ್ರು, ಈಗ ವಿದೇಶದಲ್ಲಿ ಉದ್ಯೋಗ ಕೂಡ ಇಲ್ಲ, ಈಗ ಊರಲ್ಲಿ ಬಂದಿದ್ದಾರೆ, ಮನೆ ಒಳಗಡೆ ಇದ್ದಾರೆ. ಅವರಿಗೆ ಕೇಳುವಂತಹ ಪರಿಸ್ಥಿತಿ ಕೂಡ ಇಲ್ಲ. ಹೌದು, ಅದೇ ನೋಡುವಾಗ ನಾವು ಪರಿಶೀಲನೆ ಮಾಡಿದ್ದೇವೆ. ಅದನ್ನು ಮನೆಯನ್ನು ಮಾಡುವಾಗ ಆ ಮನೆಗೆ ಅವರು ಹೌದು ಲೋನ್ ತಗೊಂಡು ಅಷ್ಟು ಬೇಗ ನಿಮಗೆ ಓಪನ್ ಅಪ್ ಕೂಡ ಆಗುದಿಲ್ಲ. ಲೋನ್ ತಗೊಂಡು 5-6 ಕಂತು ಡ್ಯೂ ಆಗಿದೆ ಅವರಿಗೆ. ಅವರ ಕಾರಿದ್ದು ಕೂಡ ಹಾಗೆ ಕತೆ ಎಲ್ಲ ನೋಡುವಾಗ ಅವರು ಭಾರಿ ಕಷ್ಟದಲ್ಲಿದ್ರು. ಮತ್ತೆ ನಾವು ಗೊತ್ತಿಲ್ಲದೆ ಅವರಲ್ಲಿ ಒಂದು ಕಿಟ್ ಅನ್ನು ತಲುಪಿಸುವಂತ ವ್ಯವಸ್ಥೆ ಮಾಡಿದೆವು. ಮತ್ತೆ ನಾವು ಹೋಗ್ಲಿಲ್ಲ. ನಾವು ಹೋಗುವಾಗ ಚಾರಿಟಿಯವರು ಹೋಗಿದ್ದಾರೆ, ಅವರಿಗೆ ಕೊಟ್ಟಿದ್ದಾರೆ ಅಂತ, ಅದು ಅವರಿಗೆ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಆಗುವುದು ಬೇಡ ಅಂತ ಹೇಳಿ. ಇಂತಹ ಕೇಸಸ್ ತುಂಬಾ ಇದೆ ಮಧ್ಯಮ ವರ್ಗದ್ದು. ಅಂತಹ ಮನೆಗಳನ್ನೇ ಹುಡುಕಿ ನಾವು ಈ ಬಾರಿ ಒಂದು ನಮ್ಮಿಂದ ಆಗುವಂತಹ ಸಹಕಾರವನ್ನು ನಾವು ಎಂ ಫ್ರೆಂಡ್ಸ್ ವತಿಯಿಂದ ನೀಡಿದ್ದೇವೆ. ಆಹಾರದ ಕಿಟ್ಗಳನ್ನು ಮತ್ತೆ ಈ ರೀತಿಯ ಸೇವೆಗಳನ್ನು ಸಲ್ಲಿಸಬಹುದು ಅಷ್ಟೇ. ಮತ್ತೆಲ್ಲ ನಾವು ಸರ್ಕಾರದಿಂದ ನಿರೀಕ್ಷೆ ಮಾಡಬೇಕು. ಒಂದು ಸಣ್ಣ ಬ್ರೇಕ್ ತಗೊಳ್ಬೇಕು. ಒಂದು ಸಣ್ಣ ಬ್ರೇಕ್ನ ಬಳಿಕ ಮತ್ತೆ ಬರ್ತೇವೆ. ಏನೆಂದಿಗೂ ನಿಮ್ಮೊಂದಿಗೆ ನಮ್ಮ ಜೊತೆಗೆ ರಶೀದ್ ಬಿಟ್ಲಾ ಅವರು ಎಂ ಫ್ರೆಂಡ್ಸ್ನ ಪ್ರಧಾನ ಕಾರ್ಯದರ್ಶಿಗಳು. ಎಂ ಫ್ರೆಂಡ್ಸ್ ಕಳೆದ 8 ವರ್ಷಗಳಿಂದ ಕೆಲಸ ಮಾಡ್ತಾ ಬಂದಿದೆ. ಕೋವಿಡ್ ಸಂದರ್ಭದಲ್ಲಿ ಎಂ ಫ್ರೆಂಡ್ಸ್ ಅನ್ನುವಂಥ ತಂಡದ ಪರಿಚಯ ಭಾಳಷ್ಟು ಜನರಿಗೆ
ಆಗ್ತಾ ಇದೆ, ಆಗಿದೆ. ನಾವು ಅದೇ ನಾನು ಮಾತಾಡ್ತಾ ಹೇಳಿದೆ, ಇವತ್ತಿನ ಪರಿಸ್ಥಿತಿಯಲ್ಲಿ ಬದುಕಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ಅವು ಅನಿವಾರ್ಯ ಮತ್ತು ಅಗತ್ಯ. ಅದು ಇಲ್ಲದೇ ಹೋದರೆ, ತಮ್ಮಂಥ ಸಂಘ ಸಂಸ್ಥೆಗಳು ಒಂದು ವೇಳೆ ಇಲ್ಲದೇ ಹೋಗಿರ್ತಿದ್ರೆ ಬಹುಶಃ ಅಂಥ ಜನ ಹಸಿವಿನಿಂದ ಸಾಯ್ತಿದ್ರು ಏನು, ಅಥವಾ ಏನೂ ಸಿಗದೆ ಒಂದು ಪರದಾಡುವಂಥ ಪರಿಸ್ಥಿತಿಗಳು ಆಗ್ತಿತ್ತು ಏನು, ಒಂದು ರೀತಿ ಅರಾಜಕತೆ ಸೃಷ್ಟಿಯಾಗುವಂಥ ಪರಿಸ್ಥಿತಿ ಕೂಡ ಉಂಟಾಗ್ತಿತ್ತು. ಹಾಗಾಗಿ ಸಂಘ ಸಂಸ್ಥೆಗಳ ಒಂದು ಸೇವೆ ಏನಿದೆ, ಆಗ ಅವ್ರು ಹೇಳಿದ್ರು, ತಾವು ಹೇಳಿದ್ರು ಪೋಸ್ಟ್ಮ್ಯಾನ್ ಕೆಲಸನ ಮಾಡ್ತಾ ಇರುವಂಥದ್ದು ಅನ್ನುವಂಥದ್ದು. ಬಹುಶಃ ನಾನು ಅದನ್ನೇ ಹೇಳ್ತಾ ಇರ್ಬೋದು, ಎಲ್ಲೋ ಸರ್ಕಾರ ಮಾಡಬೇಕಾದದ್ದು. ಮತ್ತು ಬಹುಶಃ ನಿಮ್ಮಂಥವ್ರು ಸರ್ಕಾರಕ್ಕೆ ಮನವರಿಕೆ ಮಾಡ್ತಾ ಇದ್ದೀರಿ, ನೋಡಿ ಈ ರೀತಿ ಮಾಡಬೇಕಾಗಿತ್ತು ಅಂತ ಅನ್ನುವಂಥದ್ದು. ಸರ್ಕಾರ ಒಪ್ಪಿಕೊಂಡಿದೆಯೋ ಇಲ್ಲವೋ ಅಂತ ನನಗೆ ಗೊತ್ತಿಲ್ಲ, ಬಟ್ ಅದು ಮಾಡಬೇಕಾಗಿದೆ ಅಂತ ಅನ್ನುವಂಥದ್ದು. ಅದರ ಜ್ವಲಂತವಾದಂಥ ಸಮಸ್ಯೆಯನ್ನು ನಮ್ಮ ಜನ ಇನ್ನು ಮುಂದೆ ಅನುಭವಿಸ್ಲಿಕ್ಕಿದ್ದಾರೆ ಅನ್ನೋದು ಭಾಳ ಸ್ಪಷ್ಟ. ಇಂಥ ಸಂದರ್ಭದಲ್ಲಿ ಸಂಘ ಸಂಸ್ಥೆಗಳು ಅಂಥ ಜನರ ಜೊತೆಗೆ ಆ ಸಮಸ್ಯೆಗಳನ್ನು ಹಂಚಿಕೊಳ್ಳುವ ಹಿನ್ನೆಲೆಯಿಂದ ಆದ್ರೂ ಕೂಡ ಏನು ಮಾಡ್ಬೋದು ಅಂತ ಹೇಳ್ತೀರಿ? ಈ ಪರಿಸ್ಥಿತಿ, ಈ ವ್ಯವಸ್ಥೆ, ಈ ಭವಿಷ್ಯ. ಅಂದರೆ ಕಳೆದ ಸಾರಿಯ ಕೋವಿಡ್ ಲಾಕ್ಡೌನ್ ಟೈಮ್, ಈ ಸಾರಿಯ ಕೋವಿಡ್ ಲಾಕ್ಡೌನ್ ಟೈಮಲ್ಲಿ ನೋಡುವಾಗ ತುಂಬ ವ್ಯತ್ಯಾಸ ಇದೆ. ಕಳೆದ ಸಾರಿ ನಮ್ಮನ್ನು ಜಾಗೃತಿಗೊಳಿಸಿದೆ, ಆದರೆ ಮಧ್ಯದಲ್ಲಿ ಪುನಃ ನಾವು ಮಿತಿ ಮೀರಿತ್ತು. ಪುನಃ ಈ ವರ್ಷ ನಾವು ಈಗ ಆ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದ್ದೇವೆ ಆಗ ಮಾಡಿದಂಥದ್ದು. ಈ ಸಂದರ್ಭದಲ್ಲಿ ನಾವು ಈಗ ಊಟ ಕೊಡುವ ವ್ಯವಸ್ಥೆಯಲ್ಲಿ ಕೂಡ ಹಾಗೆ ನಾವು ಕಳೆದ ಸಾರಿ ಮುಖ್ಯಮಂತ್ರಿ ಆಗಿದ್ದಂಥ ಕುಮಾರಸ್ವಾಮಿ ಅವರಿಗೂ ಕೂಡ ಒಂದು ನಿವೇದನೆಯನ್ನು ಕೊಟ್ಟಿದ್ದೇವೆ. ನೋಡಿ, ಜಿಲ್ಲಾಸ್ಪತ್ರೆಯಲ್ಲಿ ಇದ್ದಾರೆ ಜೊತೆಗಾರರು, ಅವರಿಗೆ ನೀವು ಒಂದು ಸರ್ಕಾರದಿಂದ ಮಾಡಿ ಎಲ್ಲ ಜಿಲ್ಲಾಸ್ಪತ್ರೆ, ಬೇರೆ ತಾಲೂಕು ಕೇಂದ್ರಗಳಲ್ಲಿ ಮಾಡಬೇಕು ಅಂತ ಇಲ್ಲ, ಜಿಲ್ಲಾಸ್ಪತ್ರೆಗಳಲ್ಲಿ ಒಂದು ವ್ಯವಸ್ಥೆ ಮಾಡಿದ್ದೇವೆ ಅಂತ ಮನವಿ ಕೊಟ್ಟಿದ್ದೆವು. ಆನಂತರ ಅದು ಸರ್ಕಾರ ಬಿದ್ದೋಯ್ತು, ಮತ್ತೆ ಹೊಸ ಸರ್ಕಾರ ಬಂತು, ಹೀಗೆಲ್ಲ ಆಯಿತು. ಈಗ ಅದೇ ತನಗೂ ಅದೇ ಅದೇ ಪರಿಸ್ಥಿತಿ ಎಲ್ಲರ ಪರಿಸ್ಥಿತಿ ಒಟ್ಟಾರೆಯಾಗಿ ಈಗ ತುಂಬಾ ಅಂತ ಕಷ್ಟದ ಒಂದು ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಇದು ಮುಂದಕ್ಕೆ ಹೇಗೆ ಆಗ್ತದೆ ಗೊತ್ತಿಲ್ಲ. ಹೀಗೆ ಮುಂದುವರಿದ್ರೆ ನಮಗೆ ಇನ್ನು ಮುಂದಿನ ದಿನಗಳಲ್ಲಿ ತುಂಬಾ ಕಷ್ಟವನ್ನು ಅನುಭವಿಸುವಂತಹ ಒಂದು ಸೂಚನೆಯನ್ನು ಈಗ ಕಾಣ್ತಾ ಇದ್ದೇವೆ ನಾವು. ಹೌದು. ಮತ್ತೆ ಮೂರನೇ ಅಲೆ ಇದೆ ಮಕ್ಕಳಿಗೆ ಅಂತ ಅನ್ನುವಂಥ ಆತಂಕ. ಹೌದು. ಸೊ ಈ ಆತಂಕದ ನಡುವೆ ಮಕ್ಕಳಿಗೆ ಶಿಕ್ಷಣ ಇಲ್ಲ, ಅದೇ ಶಾಲೆಗೆ ಹೋಗುವಂಥ ಪರಿಸ್ಥಿತಿ ಇಲ್ಲ. ಆನ್ಲೈನ್ ಶಿಕ್ಷಣ ಅಂತ ಅನ್ನೋದು ಅದು ಯಾವುದು ಆಗಬಾರ್ದು ಅಂತ ಹೇಳ್ತಿದ್ದೋ ಅದನ್ನು ಈಗ ಮಾಡ್ತಾ ಇದ್ದೇವೆ. ಮಕ್ಕಳಿಗೆ ಅದನ್ನು ಅದೇ ಮೊಬೈಲನ್ನು ಕೊಟ್ಟು ಅದು ಕೂಡ ಮಿಸ್ಯೂಸ್ ಆಗ್ತಾ ಇದೆ. ಮೊಬೈಲಲ್ಲಿ ಆನ್ಲೈನ್ ಶಿಕ್ಷಣ ಅಂತ ಹೇಳೋದು ಅದು ಪರಿಣಾಮಕಾರಿ ಕೂಡ ಅಲ್ಲ. ಅದರ ಜೊತೆಗೆ ಮಕ್ಕಳು ಆನ್ಲೈನ್ ಶಿಕ್ಷಣದ ಹೆಸರಿನಲ್ಲಿ ಬೇರೆ ಏನಾದರೂ ಗೇಮ್ಸ್ ಆಡೋದು, ಈ ಥರದ್ದು ಕೂಡ ನಾವು ಕಾಣ್ತೇವೆ. ಎಲ್ಲರದ್ದಂತಲ್ಲ, ಒಂದು ಒಟ್ಟಾಗಿ ಅದೊಂದು ಸಮವಾದ ಒಂದು ಕ್ರಮ ಅಲ್ಲ ಅಂತ ಹೇಳಿ ಈಗ ಪುನಃ ಒಂದು ನೀವು ಗಮನಿಸಿರ್ಬೋದು, ಸರ್ಕಾರ ಏನು ಹೇಳ್ತಾ ಇದೆ ಅಂದರೆ ಮಕ್ಕಳಿಗೆಲ್ಲರಿಗೂ ವ್ಯಾಕ್ಸಿನ್ ಕೊಟ್ಟ ನಂತರ ಶಾಲೆಯನ್ನು ಪ್ರಾರಂಭಿಸ್ತೇವೆ ಅಂತ ಹೇಳಿ. ನಿನ್ನೆ ಒಂದು ವೈದ್ಯರು ಅದಕ್ಕೆ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಹೌದು ಹೌದು, ಅಂದ್ರೆ ಕೊಡ್ಲೇಬೇಕು ಅಂತ ಅನ್ನುವಂಥದ್ದೇನು ಇಲ್ಲ. ಮತ್ತೆ ಒಂದು ಪ್ರಚಾರ ಕೂಡ ಇದೆ ಈಗ ಫಸ್ಟ್ ವೇವ್, ಸೆಕೆಂಡ್ ವೇವ್, ಥರ್ಡ್ ವೇವ್ ಅಂತ ಹೇಳೋದು ಅದು ಮಕ್ಕಳನ್ನು ಅಟ್ಯಾಕ್ ಮಾಡ್ತದೆ, ಮಕ್ಕಳಿಗೆ ಸಮಸ್ಯೆ ಆಗ್ತದೆ ಅಂತ. ಈ ಸಂದರ್ಭದಲ್ಲಿ ಇನ್ನು ಶಾಲೆ ಕೂಡ ಪ್ರಾರಂಭಿಸಿದಾಗ ಅದು ಯಾವ ರೀತಿ ಇರ್ಬೋದು ಅಂತ ಹೇಳುವಂಥದ್ದು ಇನ್ನೂ ಒಂದಷ್ಟು ಗೊಂದಲಗಳು. ಇವತ್ತು ಮಹಾರಾಷ್ಟ್ರದಿಂದ ಬಂದಂಥ ವರದಿ 50% ಮಕ್ಕಳಿಗೆ ಆಲ್ರೆಡಿ ಅದು ಸೋಂಕು ಇರುವುದರಿಂದ ಅವರಲ್ಲಿ ಪ್ರತಿಕಾಯವಾದಂಥ ಇದು ನಿರೋಧಕಗಳು ಇರ್ತದೆ, ಹಾಗಾಗಿ ಮಕ್ಕಳಿಗೆ ಬರುವುದಿಲ್ಲ ಅನ್ನುವಂಥ ಸಮಾಧಾನಕರವಾದ ಸಂಗತಿಯನ್ನು ಕೂಡ ಕೊಡಲಾಗ್ತಾ ಇದೆ. ಈ ಎಲ್ಲ ಗೊಂದಲದ ನಡುವೆ ಇರುವುದರಿಂದ ಈ ವ್ಯವಸ್ಥೆಯಿಂದ ಹೊರಬರುವಂಥ ಒಂದು ರೀತಿಯಲ್ಲೂ ಕೂಡ ಯೋಜನೆಗಳನ್ನು ಬಹುಶಃ ಸರ್ಕಾರಗಳಿಗೆ ನಿಮ್ಮಂಥ ಸಂಘ ಸಂಸ್ಥೆಯವರು ಹೇಳಬೇಕಾದಂಥ ಪರಿಸ್ಥಿತಿ ಇದೆಯಾ ಅಂತ. ಅಲ್ಲ, ಸರ್ಕಾರ ಅನುಭವಗಳು ನೋಡಿ, ಈಗ ನೀವೆಲ್ಲ ಸಾಮಾಜಿಕವಾಗಿ ತೊಡಗಿಸಿಕೊಂಡಿರೋರು, ಜನರ ಜೊತೆಗೆ ತೊಡಗಿಸಿಕೊಂಡಿರೋರು, ಅಲ್ಲ ನಮಗೆ ಅಲ್ಲಿಂದ ಹೌದು ತುಂಬಾ ಅನುಭವಗಳು ಇದೆ, ಅನುಭವ ಆಗ್ತಾ ಇದೆ. ಬಟ್ ಅದನ್ನು ಸರ್ಕಾರ ಎಷ್ಟು ಅದಕ್ಕೆ ಸೂಕ್ತವಾಗಿ ಸ್ಪಂದಿಸ್ತದೆ ಅಂತ ಹೇಳುವುದರ ಮೇಲೆ ಇದೆ. ನಾವು ಈ ಹಿಂದೆ ನಮ್ಮ ಸಂಸ್ಥೆಯಿಂದಲೇ ತುಂಬಾ ಸಾರಿ ಸರ್ಕಾರದ ಗಮನಕ್ಕೆ ಕೆಲವೊಂದು ಸಮಸ್ಯೆಗಳನ್ನು ತಂದಿದ್ದೇವೆ. ಆದ್ರೆ ಸರ್ಕಾರ ಅದನ್ನು ಗಣನೆಗೆ ತೆಗೆದುಕೊಳ್ತಾ ಇಲ್ಲ. ಯಾಕಂದ್ರೆ ಅವರದ್ದೇ ಆದಂತಹ ರೀತಿಯಲ್ಲಿ ಅವರು ತೊಡಗಿಸಿಕೊಂಡಿದ್ದಾರೆ. ಆದ ಕಾರಣ ಸರ್ಕಾರ ಈ ಬಗ್ಗೆ ಈಗ ನೋಡಿ, ಲಾಕ್ಡೌನ್ ಆಗಿರ್ಬೋದು, ಈ ಲಾಕ್ಡೌನ್ ಪರಿಣಾಮಕಾರಿ ಅಂತ ಹೇಳಿ ಎಷ್ಟು ಕರೆಕ್ಟ್. ಈಗ 6 ಗಂಟೆಯಿಂದ 10 ಗಂಟೆವರೆಗೆ ಮಾಡಿದ್ರು, ಈಗ ಪುನಃ 7 ಗಂಟೆಯಿಂದ 2 ಗಂಟೆವರೆಗೆ ಮಾಡಿದ್ರು. ಆ ನಂತರ ಲಾಕ್ಡೌನ್, ಹೌದು, ವೀಕೆಂಡ್ ಕರ್ಫ್ಯೂ ಅಂತ ಮಾಡಿದ್ರು. ಇದೆಷ್ಟು ಪರಿಣಾಮಕಾರಿ ಅಂತ. ಈಗ 3 ತಿಂಗಳಾಯ್ತಲ್ಲ, ಪರಿಣಾಮ ಆಗಿದೆಯಾ? ನಮ್ಮಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ?
ನಾವೇ ಉದಾಹರಣೆಗೆ ಈಗ ಪೊಲೀಸರನ್ನು ಕಂಡಾಗ ಮಾಸ್ಕ್ ಹಾಕ್ತೇವೆ. ಹೌದು, ಸಾಮಾಜಿಕ ಅಂತರ ಅಂತ ಹೇಳೋದು ಈಗಿನ ಮಾರ್ಕೆಟಲ್ಲಿ ಇಲ್ವೇ ಇಲ್ಲ. ಇಲ್ವೇ ಇಲ್ಲ. ಜನರು ಅಷ್ಟೇ ಒಂಥರ ಹೌದು, ಅದನ್ನು ನಾವು ಮರೆತು ಬಿಡುವಂತ ನಾವು ರೀತಿಯಲ್ಲಿ ನಮ್ಮ ನಮ್ಮ ಇದಕ್ಕಾಗಿ ಜಾಗೃತಿಗಾಗಿ ನಾವು ಮಾಸ್ಕ್ ಹಾಕ್ತಾ ಇಲ್ಲ. ಹ್ಮ್. ನಾವು ಯಾರನ್ನೋ ಹೆದರಿ ಮಾಸ್ಕ್ ಹಾಕ್ತಾ ಇದ್ದೀವಿ. ಹೌದು, ಇಂಥದ್ದೆಲ್ಲ ಕಾಣ್ತಾ ಇದ್ದೇವೆ. ಹೆಲ್ಮೆಟ್ನ ಹಾಗೆ, ಹೆಲ್ಮೆಟ್ನಾಗಿ ಪೊಲೀಸರಿಗಾಗಿ ಹೆಲ್ಮೆಟ್. ಹೌದು, ಅದೇ ಅದೇ ಅದೇ. ಸೊ ಅಂತ ಪರಿಸ್ಥಿತಿ ಆಗಿಬಿಟ್ಟಿದೆ ಅಂತ ಅನ್ನೋದು. ಯಾವಾಗ ಹೇಗೆ ಹೊರ ಬರಬಹುದು ಅಂತ ಅನ್ನೋದು, ಅಂದರೆ ಇನ್ನು ಹೀಗೆ ಇದು ಮುಂದುವರೆದರೆ ನಿಮ್ಮಂಥ ಸಾಮಾಜಿಕ ಸಂಸ್ಥೆಗಳು ಮತ್ತು ಎಷ್ಟು ದಿನ ಅಂತ ಈ ರೀತಿಯಾಗಿ ಮಾಡಲಿಕ್ಕೆ ಸಾಧ್ಯ? ಇಲ್ಲ, ಇದು ಮುಂದಿನ ದಿನಗಳಲ್ಲಿ ಗಂಭೀರ ಪರಿಣಾಮ ಇದೆ, ಖಂಡಿತ ಇದೆ. ಯಾಕಂದ್ರೆ ಈಗ 2021, 23, 24 ನಾವು ತುಂಬಾ ಅನುಭವಿಸ್ತೇವೆ ಅಂತ ನನಗೆ ಅನ್ನಿಸ್ತಾ ಇದೆ. ಅಂದ್ರೆ ಇದರ ಪರಿಣಾಮ ಈಗಲ್ಲ ಗೊತ್ತಾಗೋದು, ಇನ್ ಫ್ಯೂಚರ್ ನಾವು ತುಂಬಾ ಅನುಭವಿಸ್ಲಿಕ್ಕಿದೆ. ಇನ್ನು ಥರ್ಡ್ ವೇವ್ ಬರ್ತಾ ಇದೆ. ಅಲ್ಲದೆ ನಾವು ಎಷ್ಟೋ ಬ್ಯಾಕ್ ಹೋಗಿದ್ದೇವೆ. ಎಲ್ಲದರ ರೇಟ್ ಹೈ ಆಗಿದೆ. ಯಾರಲ್ಲೂ ಹಣ ಇಲ್ಲ, ಭಾರಿ ಕಷ್ಟದಲ್ಲಿದ್ದಾರೆ. ಏನು ಬಿಸ್ನೆಸ್ ಮಾಡೋರು ಅವರು ಕೂಡ ಈಗ ನೋಡಿ, ಬಿಸ್ನೆಸ್ ಇಲ್ವಲ್ಲ, ಯಾರಿಗಿಲ್ಲ ಬಿಸ್ನೆಸ್. ಬಿಸ್ನೆಸ್ ಮಾಡಲಿಕ್ಕೆ ಒಂದನೇದು ನಮ್ಮ ಇದು ನಿಯಮಗಳಿದೆ. ಎರಡನೇದಾಗಿ ಜನರಲ್ಲಿ ಕೂಡ ಹಣ ಇಲ್ಲ. ವಿದೇಶದಲ್ಲಿದ್ದವರು ಈ ಕೋವಿಡ್ ಬರುವ ಮೊದಲೇ ಅಲ್ಲಿ ಕೆಲಸ ಇಲ್ಲ ಅಂತ ಹೇಳಿ ಊರಿಗೆ ಬಂದಿದ್ದಾರೆ. ಇಲ್ಲಿ ಕೂಡ ಉದ್ಯೋಗ ಇಲ್ಲ. ಇಲ್ಲಿ ಅವರಿಗೆ ಮಾಡ್ಲಿಕ್ಕೆ ಉದ್ಯಮ ಮಾಡ್ಲಿಕ್ಕೂ ಏನು ದಾರಿ ಇಲ್ಲ. ಇಂತಹ ಪರಿಸ್ಥಿತಿ ಇರುವಾಗ ಇದು ಬಾವಿಯಲ್ಲಿ ಭಾರಿ ಪರಿಣಾಮ ಬೀರ್ತದೆ ಅಂತ ಕಾಣ್ತದೆ. ಇದಕ್ಕೆ ಸರ್ಕಾರ ಸೂಕ್ತವಾಗಿ ಸ್ಪಂದಿಸಿದ್ರೆ ಒಳ್ಳೆದು. ಸರ್ಕಾರ ಆದ್ರೂ ಹೇಗೆ ಸ್ಪಂದಿಸೋದು? ಎಂ ಫ್ರೆಂಡ್ಸ್ ಕೊನೆಯದಾಗಿ ಕೇಳ್ತಾ ಇರುವಂಥದ್ದು ಅಂದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇದನ್ನ ಈಗ ಮುಂದುವರೆಸಿ? ಈಗಾಗಲೇ ನೀವು ವೆನ್ಲಾಕ್ ಮತ್ತು ಇಲ್ಲಿ ಸೇವೆಯನ್ನು ಮಾಡ್ತಾ ಇದ್ದೀರಿ. ಎಲ್ಲ ಒಂದು ಕ್ಲಿಯರ್ ಆದ ನಂತರದಲ್ಲಿ ಆ ಸೇವೆಗಳು ಹಾಗೆ ಮುಂದುವರಿತದ? ಹೇಗೆ ಇದು ಮಾಡ್ತಾ ಹೋಗ್ತಾರೆ? ಹೌದು, ಖಂಡಿತ. ನಾವು ಈಗ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಪ್ರಾರಂಭಿಕ ದಿನದಲ್ಲಿ 3 ತಿಂಗಳ ಫಂಡ್ ನಮ್ಮ ಸದಸ್ಯರಲ್ಲೇ ನಾವು ಒಟ್ಟುಗೂಡಿಸಿದ್ದು. ಇದನ್ನು 3 ತಿಂಗಳು ನೋಡುವ, ಮತ್ತೆ ಬೇಕಾದ್ರೆ ಮುಂದುವರಿಸೋಣ. ಆದ್ರೆ ದೇವರ ದಯೆಯಿಂದ ಇದು 3.5 ವರ್ಷ ಮುಂದುವರಿಯಿತು. ಇದು ಹೀಗೆ ಮುಂದುವರಿಯುವ. ಯಾಕಂದ್ರೆ ಒಬ್ಬರಿಗೆ ಒಂದು ಅನ್ನ ಕೊಡುವಂತಹ ಯೋಜನೆ ದೇವರು ಖಂಡಿತ ನಿಲ್ಲಿಸ್ಲಿಕ್ಕಿಲ್ಲ. ಇದರಲ್ಲಿ ನಮಗೆ ನಮ್ಮ ಸದಸ್ಯರದ್ದು ಮಾತ್ರ ಅಲ್ಲ, ಇದಕ್ಕೆ ನಮಗೆ ಸಾರ್ವಜನಿಕವಾಗಿ ನಮಗೆ ಪ್ರತಿ ತಿಂಗಳು 500 ರೂಪಾಯಿ ನೀಡುವಂತಹ ಅತಿ ಬಡ ಸದಸ್ಯರಿದ್ದಾರೆ. ಇದರಲ್ಲಿ ಅಶಕ್ತರಿದ್ದಾರೆ. ಜೊತೆಗೆ ವಾರ್ಷಿಕವಾಗಿ 6,000 ರೂಪಾಯಿ ನೀಡುವಂತಹ ಸದಸ್ಯರಿದ್ದಾರೆ. 7,500 ರೂಪಾಯಿ ನೀಡುವಂತಹ ಸದಸ್ಯರಿದ್ದಾರೆ. ಈಗ ಬಂಟರ ಸಂಘ ಅಂತ ನೀವು ಹೌದು, ಜಾಗತಿಕ ಬಂಟರ ಸಂಘದವರು ಪ್ರತಿ ವರ್ಷ 3 ವರ್ಷ ಆಯ್ತು 1 ತಿಂಗಳ ಸ್ಪಾನ್ಸರ್ಶಿಪ್ ಮಾಡ್ತಾ ಇದ್ದಾರೆ, 2.25 ಲಕ್ಷ ರೂಪಾಯಿ ನೀಡಿ. ಹಾಗೇನೆ ನಮ್ಮ ಕೆಲ ಸದಸ್ಯರು 1 ತಿಂಗಳದ್ದು ಕೊಡ್ತಾ ಇದ್ದಾರೆ, ಇದಕ್ಕೆ ಸ್ಪಾನ್ಸರ್ಸ್ ಕೊಡ್ತಾ ಇದ್ದಾರೆ. ಇದು ಖಂಡಿತ ಈ ಸೇವೆ ಹೀಗೆ ಮುಂದುವರಿಬಹುದು. ಮತ್ತೊಂದು ನಾನೊಂದು ಲಾಕ್ಡೌನ್ ಸಂದರ್ಭದಲ್ಲಿ ಮರ್ತೋಗಿತ್ತು ಹೇಳಲಿಕ್ಕೆ. ನಾವು ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಮ್ಮ ಅಧ್ಯಕ್ಷರ ಒಂದು ಸಾರಥ್ಯದಲ್ಲಿ ಕಲ್ಲಡ್ಕದಲ್ಲಿ ಏನು ಈ ವೆಹಿಕಲ್ ಹೋಗುವಂತ ಇದು ಲಾರಿ ಆಗಿರ್ಬೋದು, ಗೂಡ್ಸ್ ವೆಹಿಕಲ್ಸ್ ಆಗಿರ್ಬೋದು, ಇವರಿಗೆ ಕೂಡ ಮಧ್ಯಾಹ್ನದ ಫುಡ್ ಅನ್ನು ನಾವು ಕೊಟ್ಟಿದ್ದೇವೆ ಮೊನ್ನೆ. ಇದು ಲಾಕ್ಡೌನ್ ಹೌದು, ಆ ಸಂದರ್ಭದಲ್ಲಿ. ಯಾಕಂದ್ರೆ ನಮ್ಮ ಈ ಉಡುಪಿ ರೂಟಲ್ಲಿ ತುಂಬಾ ಸಂಘ ಸಂಸ್ಥೆ ಕೊಡ್ತಾ ಇದ್ದೇವೆ. ನಮ್ಮ ಆ ರೂಟಲ್ಲಿ ಕೂಡ ಕಡಿಮೆ ಹೌದೌದು ಹಾಗೆ ಕೊಡುವಂತ ವ್ಯವಸ್ಥೆಯನ್ನು ಕೂಡ ಮಾಡಿದೆ. ಅದು ಒಂದು ನೆನಪಿಗೆ ಹೇಳಿದಷ್ಟೇ. ಮತ್ತೆ ನಾನು ಹೇಳುವಂಥದ್ದು ಈ ಸಂಘ ನಮ್ಮ ಸೇವೆ ಖಂಡಿತ ನಾವು ಇದನ್ನು ಮುಂದುವರಿಸ್ತೇವೆ. ನಮ್ಮ ಕೆಲವೊಂದು ಯೋಜನೆಗಳಿವೆ ಇನ್ನು ಮುಂದಿನ ದಿನಗಳಲ್ಲಿ, ದೊಡ್ಡ ದೊಡ್ಡ ಯೋಜನೆಗಳಿವೆ. ಅದು ಮುಂದಿನ ಹಂತದಲ್ಲಿ ಹೇಳ್ತೇವೆ ನಾವು. ಈಗ ನಮ್ಮಲ್ಲಿ ಡಿಸ್ಕಷನ್ ಹಂತದಲ್ಲಿದೆ. ಅದನ್ನು ಕೂಡ ನಾವು ಮಾಡ್ಬೇಕಂದ್ರೆ ದಕ್ಷಿಣ ಕನ್ನಡ ಬೇರೆ ಸಂಘ ಸಂಸ್ಥೆಗಳು ಮಾಡದಂತ ಯೋಜನೆಗಳು ಅಂಥದ್ದನ್ನೆಲ್ಲ ಮಾಡಬೇಕು. ಮನೆಗಳನ್ನ ಗುರುತಿಸಿ, ಬಡವರನ್ನ ಗುರುತಿಸಿ ಅದಲ್ಲ ಸರ್. ಈಗ ನಮ್ಮಲ್ಲಿ ತುಂಬಾ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುಂಬಾ ಡಯಾಲಿಸಿಸ್ ಪೇಷಂಟ್ಸ್ ಇದ್ದಾರೆ, ಡಯಾಲಿಸಿಸ್ ಮಾಡುವವರು. ಈಗ ನೋಡಿ, ಕ್ಯಾನ್ಸರ್ ರೋಗಿ ಆಗಿರ್ಬೋದು, ಹೃದಯ ಸಂಬಂಧಿ ರೋಗಿ, ಇಂಥದ್ದೆಲ್ಲ ರೋಗಿಗಳು ಒಮ್ಮೆ ಬರ್ತದೆ, ಆಸ್ಪತ್ರೆಗೆ ಹೋಗಿ ಅಲ್ಲಿ ಸರ್ಜರಿ ಆಗಿ ಅದು ಗುಣ ಆಗಿ ಅವ್ರ ಮನೆಗೆ ಹೋಗ್ತಾರೆ. ಅವರಿಗೆ ಮತ್ತೆ ಯಾರು ಅಟೆಂಡೆನ್ಸ್ ಬೇಕು ಅಂತಿಲ್ಲ. ಆದ್ರೆ ಈ ಒಂದು ಮನೆಯಲ್ಲಿ ಒಂದು ಡಯಾಲಿಸಿಸ್ ಪೇಷಂಟ್ ಇದ್ರೆ, ಕಿಡ್ನಿ ಪೇಷಂಟ್ ಇದ್ರೆ, ಅವರ ಮನೆಯವರೇ ಬರ್ಬಾದಾಗಿ ಹೋಗ್ತಾರೆ. ಅದು ಬಡವರಾಗಿರ್ಬೋದು, ಶ್ರೀಮಂತರಾಗಿರ್ಬೋದು. ಮತ್ತೆ ಅವನಿಗೆ ಆ ಪೇಷಂಟಿಗೆ ಒಂದು ಅಟೆಂಡರ್ ಬೇಕೇ ಬೇಕು. ವಾರಕ್ಕೆ 3 ಬಾರಿ 4 ಬಾರಿ ಅವ ಹಾಸ್ಪಿಟಲ್ಗೆ ಬಂದು ಡಯಾಲಿಸಿಸ್ ಮಾಡಿಕೊಂಡು ಹೋಗ್ಬೇಕು. ಸುಳ್ಯದ ಪೇಷಂಟ್ ಮಂಗಳೂರಿಗೆ ಹಾಸ್ಪಿಟಲ್ಗೆ ಬರಬೇಕು. ಅವರಿಗೆ ಹಾಸ್ಪಿಟಲ್ ಬರಬೇಕಾದ್ರೆ ಬಸ್ಸಲ್ಲಿ ಬರ್ಲಿಕ್ಕೆ ಆಗೋದಿಲ್ಲ ಅಂತ ಪೇಷಂಟಿಗೆ. ಸ್ಪೆಷಲ್ ವೆಹಿಕಲ್ ಮಾಡಿಕೊಂಡು ಬರಬೇಕು, ಖಾಸಗಿ ವಾಹನದಲ್ಲಿ ಬರಬೇಕು. ಇಲ್ಲಿ ಡಯಾಲಿಸಿಸ್ಗೆ 4-5 ಗಂಟೆ ಇಲ್ಲಿ ಡಯಾಲಿಸಿಸ್ ಮಾಡಿಕೊಂಡು ಮನೆಗೆ ಪುನಃ ಹೋಗೋದು. ಕಂಪ್ಲೀಟ್ ಅವರ ಒಂದು ಕುಟುಂಬವನ್ನು ಹಿಂಡಿ ಹಿಪ್ಪೆ ಮಾಡಿ ಆಗ್ತದೆ ಆ ಒಂದು ರೋಗ.
ಅಂತಹ ರೋಗಿಗಳಿಗೆ ನಾವೊಂದು ಡಯಾಲಿಸಿಸ್ ಸೆಂಟರ್ ಸೇರಿಬೇಕು ಅಂತ ಹೇಳುವಂಥ ಒಂದು ಯೋಜನೆ ಇದೆ ಬಡವರಿಗಾಗಿ. ಅದು ಅಂದರೆ ನಮಗೆ ತುಂಬ ದೊಡ್ಡ ಪ್ರಾಜೆಕ್ಟ್ ಅದು. ಆ ಬಗ್ಗೆ ನಾವು ಈಗಾಗಲೇ ಕೇರಳದ ವಡಗರ ಕ್ಯಾಲಿಕಟ್ಟಲ್ಲೆಲ್ಲ ಅಲ್ಲಿ ಟನಲ್ ಅಂತ ಹೇಳುವಂಥ ಸಂಸ್ಥೆ ಇದೆ, ಅಲ್ಲಿ ಹೋಗಿ ಸಮೀಕ್ಷೆ ಮಾಡಿಕೊಂಡು ಬಂದಿದ್ದೇವೆ. ಮುಂದಿನ ಹಂತದಲ್ಲಿ ಸಣ್ಣ ಮಟ್ಟದಲ್ಲಿ ಪ್ರಾರಂಭಿಸಿ ಉಚಿತವಾಗಿ ಅದು ಹೌದೌದು, ಅಂದರೆ ಅದರಲ್ಲಿ ಬಡವರಿಗೆ ಕಷ್ಟದಲ್ಲಿರುವವರಿಗೆ ಸಮೀಕ್ಷೆ ಮಾಡಿ ಉಚಿತವಾಗಿ ನೀಡುವಂಥದ್ದು. ಮತ್ತೆ ಇನ್ನು ಅದರಲ್ಲಿ ಬೇರೆ ಬೇರೆ ಕ್ಯಾಟಗರಿ ಮಾಡಿಕೊಂಡು ಕೊಡಬೇಕು ಅಂತ ಇದೆ. ಒಟ್ಟು ನಮಗೇನು ಅದರಲ್ಲಿ ಲಾಭದ ಉದ್ದೇಶ ಇಲ್ಲ, ಎಲ್ಲ ಅದು ಸೂಕ್ತವಾಗಿ ತಲುಪುವಲ್ಲಿಗೆ ತಲುಪಬೇಕಷ್ಟೇ. ಸೊ ಆಗ್ಲಿ ಸರ್. ಬಹುಶಃ ಮತ್ತೊಂದು ಯೋಜನೆ ನಮ್ದು ಒಂದು ಬೇರೆ ಒಂದು ಯೋಜನೆ ಇದೆ, ಒಂದು ಕಂಪ್ಯೂಟರ್ ಬಸ್ಸಿನ ಒಂದು ಪರಿಕಲ್ಪನೆ ಕೂಡ ಇದೆ. ಅದು ಮುಂದಿನ ಹಂತಗಳಲ್ಲಿ ಕಂಪ್ಯೂಟರ್ ಬಸ್ ಅಂದ್ರೆ ಬಸ್ಸಲ್ಲೇ ಕಂಪ್ಯೂಟರ್ ಅನ್ನು ಇಟ್ಕೊಂಡು ಏನು ಬಾರಿ ಗ್ರಾಮೀಣ ಪ್ರದೇಶದ ಶಾಲೆಗಳಿಗೆ ತೆರಳಿ ಅಲ್ಲಿಯ ಮಕ್ಕಳಿಗೆ ಕಂಪ್ಯೂಟರ್ನ ಜ್ಞಾನ ಕಮ್ಮಿ ಇರ್ತದೆ. ಈಗ ಉದಾಹರಣೆಗೆ ಒಂದು ಪ್ರಾಥಮಿಕ ಶಾಲೆಯ ಗ್ರಾಮೀಣ ಸರ್ಕಾರಿ ಶಾಲೆಯಲ್ಲಿ ಕಲಿಯುವಂಥ ಒಂದು ವಿದ್ಯಾರ್ಥಿ 1 ರಿಂದ 10 ತನಕ ಅಲ್ಲಿ ಕಲಿತಾರೆ, ಅಥವಾ 1 ರಿಂದ 8 ತನಕ ಅಲ್ಲಿ ಕಲಿತಾರೆ. ಮತ್ತೆ ಅವರು ಬೇರೆ ಶಾಲೆಗೆ ಸಿಟಿಗೆ ಬರ್ತಾರೆ. ಬರುವಾಗ ಅಲ್ಲಿಯ ಮಕ್ಕಳು ಮತ್ತೆ ಇಲ್ಲಿಯ ಮಕ್ಕಳನ್ನ ಕಂಪ್ಯೂಟರ್ ಕಲಿಕೆಯಲ್ಲಿ ಡಿಫರೆನ್ಸ್ ಇರುತ್ತೆ. ಇದನ್ನು ಅನುಭವ ಹೊಂದಿರುವಂತಹ ನಮ್ಮ ಒಬ್ಬ ಸದಸ್ಯ ಹನೀಫ್ ಪುತ್ತೂರು ಅಂತ ಹೇಳಿ, ಅವರು ಅಲ್ಲಿ ಒಂದು ಬಿಗ್ ಟಿಕೆಟ್ ಅಂತ ಹೇಳುವಂಥ ಒಂದು ಕಾನ್ಸೆಪ್ಟ್ ಅಲ್ಲಿ 50 lakhs rupees ಅವರಿಗೆ ಸಿಕ್ಕಿದೆ. ಆ ಅಮೌಂಟ್ ಅನ್ನು ಈ ಯೋಜನೆಗೆ ಹಾಕಿಕೊಂಡು ಇದನ್ನು ಮುಂದುವರಿಸುವಂತ ಒಂದು ಪ್ಲಾನ್ ಇದೆ. ಅದು ಈಗ ಒಂದು ಪ್ರಾರಂಭಿಕ ಹಂತದಲ್ಲಿದೆ. ಇದನ್ನೆಲ್ಲ ನಾವು ಈಗಾಗಲೇ ನಮ್ಮ ಗ್ರೂಪಿನಲ್ಲಿ ನಮ್ಮ ಸಂಸ್ಥೆಯಲ್ಲಿ ಡಿಸ್ಕಷನ್ ಮಾಡಿದ್ದೇವೆ. ಹಂತ ಹಂತವಾಗಿ ಅದನ್ನು ಮಾಡಬೇಕು ಅಂತ ಇದೆ, ಕನಸಿದೆ. ಅದು ಈಡೇರಲಿ ಅಂತ ನಮ್ಮ ಹಾರೈಕೆ. ಈ ಮೂಲಕವಾಗಿ ಕಳೆದ 8.5 ವರ್ಷಗಳಿಂದ ತಾವೇನು ಸೇವೆ ಸಲ್ಲಿಸ್ತಾ ಬಂದರು. ಕೋವಿಡ್ ಸಂದರ್ಭದಲ್ಲಂತೂ ಬಹಳ ಸಂಕಷ್ಟದಲ್ಲಿ ಇರುವವರಿಗೆ ಬಹುಶಃ ನಿಮ್ಮಂಥ ಸಂಘ ಸಂಸ್ಥೆಗಳು ಇಲ್ಲದೆ ಹೋದರೆ ಅದನ್ನು ಆಗಲೇ ಹೇಳಿದಾಗೆ ಬದುಕೇ ಇಲ್ಲ ಅನ್ನೋಂಥ ಪ್ರಶ್ನೆ ಆಗಿರ್ತಿತ್ತು. ಬಹುಶಃ ಮುಂದೆ ಅವರು ಮತ್ತೆ ಏನಾದರೂ ಮಾಡಬೇಕು ಅಂತಿದ್ರೆ ಈ ಟೈಮಲ್ಲಿ ನೀವು ನಿಂತಿದ್ದೀರಲ್ಲ ಅವ್ರ ಜೊತೆ, ಅದು ಮುಂದಿನ ಭವಿಷ್ಯ ಅವರಿಗೆ ಕೊಟ್ಟಿದೆ ಅಂತಲೇ ಹೇಳ್ಬೋದಾಗಿದೆ ಸರ್. ತುಂಬ ಧನ್ಯವಾದಗಳು, ಕೃತಜ್ಞತೆಗಳು ಈ ಸಂದರ್ಭ ನಮ್ಮ ಜೊತೆ ಮಾತಿಗೆ ಸಿಕ್ಕಿದ್ದಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈ V4 ಚಾನಲ್ ಇದು ಬಹಳ ವರ್ಷದಿಂದ ಬಹಳ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಪ್ರಸಿದ್ಧಿ ಪಡೆದಂಥ ಒಂದು TV ಚಾನಲ್. ಈ ಚಾನಲ್ಗೆ ಕರೆಸಿಕೊಂಡು ಈ ಒಂದು ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ಫ್ರೆಂಡ್ಸ್ ಬಗ್ಗೆ ಸಾರ್ವಜನಿಕರಿಗೆ ಒಂದು ಪರಿಚಯ ಮಾಡಿಕೊಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ತಮಗೂ ತಮ್ಮ ಸಂಸ್ಥೆಗೂ V4 ಚಾನಲ್ಗೂ ಎಲ್ರಿಗೂ ಹಾಗೆ ವೀಕ್ಷಕರಿಗೂ ಕೃತಜ್ಞತೆಯನ್ನು ಫ್ರೆಂಡ್ಸ್ ವತಿಯಿಂದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಇದು ಇವತ್ತಿನ ವಿಶೇಷ. ಸುದ್ದಿ ಮನೋರಂಜನೆ ಮುಂದುವರಿತದೆ. ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ.